ಸ್ನೇಹಿತರೆ, ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಭಾಳ ವಿಶೇಷವಾದ ಕಾರ್ಯಕ್ರಮ. ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಆಕಾಶವೇ ಮಿತಿ ಅಂತ ಹೇಳಿ ಬಹಳ ಕಷ್ಟಪಟ್ಟುಕೊಂಡು ಮೇಲೆ ಬಂದಿರತಕ್ಕಂಥವ್ರು, ಜೀವನದಲ್ಲಿ ಬಹಳ ದೊಡ್ಡ ಕನಸನ್ನು ಹೊತ್ಕೊಂಡವರು, ಇಡೀ ಜಗತ್ತಿಗೆ ಹ್ಯಾಪಿನೆಸ್ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು, ಜೊತೆಗೆ ಅವರ ಬದುಕನ್ನು ಬಹಳ ಸುಂದರವಾಗಿ ಕಟ್ಕೊಂಡವರು, ಯುವ ಜನತೆಗೆ ಒಬ್ಬ ಐಕಾನ್ ಆಗಿ ಮೂಡಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಅವರ ಮೂಲಕ ಅವರ ಜೀವನದ ಪಾಠವನ್ನು ಎಲ್ಲರೂ ತಿಳ್ಕೊಳ್ಬೇಕು ಅಂತ ನಮ್ಗೆ ಆಸೆ ಇದೆ. ಸ್ಕೈ ಇಸ್ ದ ಲಿಮಿಟ್ನ 2ನೇ ಸಂಚಿಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಗೆ ಡಾಕ್ಟರ್ ಗೋಪಾಲಕೃಷ್ಣ ಪ್ರಭು ಇದ್ದಾರೆ. ಹೌದು ಸ್ನೇಹಿತರೆ, ನಾವೆಲ್ಲ ತಿಳ್ಕೊಂಡ ಹಾಗೆ ಅತ್ಯಂತ ಮಹೋನ್ನತವಾಗಿರ್ತಕ್ಕಂತಹ ಮಣಿಪಾಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿ ಕುಲಸಚಿವರಾಗಿ ಅವರು 7 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ, ಮಣಿಪಾಲ್ ಯೂನಿವರ್ಸಿಟಿ ಇವತ್ತು ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು, ಗ್ಲೋಬಲ್ ಆಗಿ ಬಹಳ ಅದ್ಭುತವಾಗಿ ಬೆಳೀತಾ ಇರತಕ್ಕಂಥದ್ದು. 24 ಕಾಲೇಜಸ್ಗಳು ಆ ಯೂನಿವರ್ಸಿಟಿ ಅಂಡರಲ್ಲಿದೆ. 25,000 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 3 ಫಾರಿನ್ ಕ್ಯಾಂಪಸ್ಗಳಿದೆ, ಮೆಡಿಕಲ್ ಕಾಲೇಜಸ್ಗಳಿದೆ, ಇಂಜಿನಿಯರಿಂಗ್ ಕಾಲೇಜಸ್ಗಳಿದೆ. ಇದನ್ನೆಲ್ಲ ಮುನ್ನಡೆಸ್ತಾ ಇರತಕ್ಕಂಥ ಒಬ್ಬ ರಿಜಿಸ್ಟ್ರಾರ್ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಅವರ ಬದುಕು ಹೇಗೆ ಆರಂಭ ಆಯಿತು, ಅದು ಹೇಗೆ ಬೆಳೀತಾ ಹೋಯಿತು ಅಂತ ಹೇಳೋದನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಡಾಕ್ಟರ್ ಜಿ.ಕೆ. ಪ್ರಭು ಅವರನ್ನು ಈ ಕಾರ್ಯಕ್ರಮ ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ವೆಲ್ಕಮ್ ಕಾರ್ಯಕ್ರಮಕ್ಕೆ. ಓಕೆ, ನಮಸ್ಕಾರ. ಮತ್ತು ಬಹಳ ಸಂತೋಷ ಅಂತ ಹೇಳಿದ್ರೆ, ಒಬ್ಬ ಕ್ಲಾಸ್ಮೇಟ್ ಮತ್ತೊಬ್ಬರ ಜೊತೆ ಕೂತು ಮಾತಾಡುವಂಥದ್ದು, ಈ ಖುಷಿಯೊಟ್ಟಿಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಬದುಕಲ್ಲಿ ಬಹಳ ಏರುಪೇರುಗಳು, ಬಹಳ ಅದ್ಭುತವಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ಸ್ಗಳು, ಕಾರ್ಕಳದ ಒಂದು ಸಣ್ಣ ಮಧ್ಯಮ ವರ್ಗದ ಫ್ಯಾಮಿಲಿಯಿಂದ ನಿಮ್ಮ ಬದುಕು ಆರಂಭ ಆಯಿತು. ಬಾಲ್ಯವನ್ನು ನೆನಪಿಸ್ಕೊಳ್ತಾ ಮುಂದಕ್ಕೆ ಹೋಗೋಣ ಸರ್. ಅದ್ಭುತವಾಗಿತ್ತು ಬಾಲ್ಯ, ಹೇಳಿ ಸರ್. ಓಕೆ, ಸೊ ಎಲ್ಲಿಂದ ಪ್ರಾರಂಭ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಜವಾಗಿ ಈ ಒಂದು ಬಾಲ್ಯದಿಂದ ಇವತ್ತಿನ ದಿನ, ಸೊ ನಾನು ನನ್ನ ಜೀವನದ ಒಂದು ಹಾದಿಯನ್ನು ಒಂದು ರಿವೈಂಡ್ ಮಾಡಿ ಅದನ್ನು ಸ್ವಲ್ಪ ಮೆಲುಕು ಹಾಕಿದರೆ ಒಂದು ರೀತಿಯಲ್ಲಿ ಒಂದು ಆಶ್ಚರ್ಯ ಮತ್ತು ಇನ್ನೊಂದು ರೀತಿಯಲ್ಲಿ ಒಂದು ತುಂಬ ಸಂತೋಷ ಕೂಡ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ನಾನು ಒಬ್ಬನೇ ಅಲ್ಲ, ಅದಕ್ಕೆ ಬಹಳಷ್ಟು ಹೊರಗಡೆಯಿಂದ ಶಕ್ತಿಗಳು ಅದಕ್ಕೆ ಕಾರಣ ಆಗಿರ್ಬೋದು ಅಂತ ನನ್ನ ಭಾವನೆ, ಮತ್ತು ಅದರ ಮೇಲೆ ನಾನು ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಸೊ ಅದು ನನ್ನ ತಂದೆ ತಾಯಿಯವರ ಆಶೀರ್ವಾದ ಇರ್ಬೋದು, ದೇವರ ಅನುಗ್ರಹ, ಮತ್ತು ನಿಮ್ಮೆಲ್ಲ ಸ್ನೇಹಿತರ ಒಂದು ಪ್ರೀತಿ, ಗುರು ಹಿರಿಯರ ಮಾರ್ಗದರ್ಶನ, ಅದೇ ರೀತಿ ನನ್ನ ಮೇಲಾಧಿಕಾರಿಯವರು ನನ್ನ ಮೇಲೆ ಇಟ್ಟಿರುವ ಒಂದು ನಂಬಿಕೆ. ಸೊ ಅದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಆಗ್ತಾಯಿದೆ. ಆ ಘಟನೆಗಳು ಕೆಲವು ಪಾಠಗಳನ್ನು ಹೇಳ್ತಾ ಇದೆ. ಸೊ ಇವತ್ತಿನ ದಿನ ನಿಮ್ಮೊಂದಿಗೆ ನನ್ನ ಕೆಲವೊಂದು ಬಾಲ್ಯದ ಕೆಲವು ಘಟನೆಗಳು, ಆ ಘಟನೆಗಳಿಂದ ನಾನು ಕಲಿತ ಪಾಠ, ಆ ಪಾಠ ನನ್ನ ಇವತ್ತಿನ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಯಾವ ರೀತಿಯಲ್ಲಿ ನನಗೆ ಅದೊಂದು ಸಹಾಯ ಆಗ್ತಾ ಇದೆ ಅಂತ ಕೆಲವೊಂದು ಘಟನೆಗಳನ್ನು ನಿಮ್ಮೊಂದಿಗೆ ಒಂದು ಮನಬಿಚ್ಚಿ ಹೇಳುವ ಒಂದು ಅವಕಾಶ ನನಗೆ ಬಂದಿದೆ. ಅದಕ್ಕಾಗಿ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಒಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ಕೈ ಇಸ್ ದ ಲಿಮಿಟ್ ಕಾರ್ಯಕ್ರಮ ಅಂತ ಹೇಳ್ತಾರೆ, ಅವರ ಕಥೆಯನ್ನು ಅವರೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು, ಸುಮ್ಮನೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುವಂಥದ್ದು. ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತ ನಂಗೆ ಆಸೆ ಇದೆ. ಕಾರ್ಕಳದ SVT ವಿದ್ಯಾಸಂಸ್ಥೆ ನಿಮ್ಮ ಬಾಲ್ಯದ ಪ್ರೈಮರಿ ಶಿಕ್ಷಣ ಆರಂಭ ಆಯಿತು, ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳ್ತಾ ಹೋಗಿ ಸರ್. ಓಕೆ, ಸೊ ನಾನು ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು SVT ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂತ ಹೇಳಿದರೆ, ನಾನು 2ನೇ ಕ್ಲಾಸಲ್ಲಿದ್ದೆ. ಆ ಶಾಲೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪ್ರತಿ ವರ್ಷ ಒಂದು ನಮಗೆ ಭಗವದ್ಗೀತೆಯನ್ನು ಒಂದು ಹೇಳಿಕೊಳ್ಳುವ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿರೋದು ಲೀಲಾ ಟೀಚರ್ ಅಂತ ಒಬ್ಬರಿದ್ದರು. ಅವರು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆಲ್ಲ ಕರೆದು ಒಂದು ಭಗವದ್ಗೀತೆಯನ್ನು ಹೇಳ್ತಾಯಿದ್ರು. ಅದನ್ನು ನಾವು ಕಂಠಪಾಠ ಮಾಡಿ ಒಂದೊಂದು ಅಧ್ಯಾಯ, ಒಂದೊಂದು ವರ್ಷಕ್ಕೆ ಒಂದೊಂದು ಅಧ್ಯಾಯ. ಸೊ ಅದನ್ನು ನಮ್ಮ ತಂದೆ ತಾಯಿಯವರು ಕೂಡ ಅದಕ್ಕೆ ಜಾಸ್ತಿ ಪ್ರೋತ್ಸಾಹವನ್ನು ಮಾಡ್ತಾಯಿದ್ರು. ಬಟ್ ಆ ವರ್ಷದಲ್ಲಿ ಏನಾಗಿತ್ತಂತ ಹೇಳಿದರೆ, ಈ ಕಂಠಪಾಠ ಎಲ್ಲ ಮುಗಿಸಿದ ಮೇಲೆ ನಾವು ನಮ್ಮ ಸ್ವಾಮೀಜಿಯವರು, ಅಂದರೆ ಕಾಶಿಮಠ ಸ್ವಾಮೀಜಿಯವರು ಊರಿಗೆ ಬರುವಾಗ ನಾವೆಲ್ಲ ಮಕ್ಕಳು ಅವರ ಎದುರುಗಡೆ ನಿಂತು ನಾವು ಅದನ್ನು ಭಗವದ್ಗೀತೆಯನ್ನು ಹೇಳುವ ಒಂದು ಅವಕಾಶ ನಮಗೆ ಬಂತು. ಮಾತ್ರವಲ್ಲ, ನಮ್ಮ ಟೀಚರ್ ಏನು ಹೇಳಿದ್ರು ಅಂತ ಹೇಳಿದರೆ, ಆ ಮಕ್ಕಳು ಯಾರು ಹೇಳ್ತಾರೆ ನೋಡಿ, ಅವರಿಗೆ ಸ್ವಾಮೀಜಿಯವರು ಒಂದು ಫಲ ಮಂತ್ರಾಕ್ಷತೆ ಕೊಡುವ ಒಂದು ಅವಕಾಶ ಇದೆ ಅಂತ ಹೇಳಿದರು. ಅದು ನನಗೆ ಒಂದು ಬಹಳ ಒಂದು ಇಷ್ಟವಾಯಿತು. ಒಂದು 2ನೇ ಕ್ಲಾಸಿನ ಒಂದು ಹುಡುಗ ಸ್ವಾಮೀಜಿಯವರ ಹತ್ರ ಹೋಗಿ ಒಂದು ಫಲ ಮಂತ್ರಾಕ್ಷತೆಯನ್ನು ತಗೊಳ್ಳೋದು ನನಗೆ ಒಂದು ಒಳ್ಳೆಯ ಒಂದು ಅನುಭವ ಸಿಗ್ಬೋದು ಅಂತ ಹೇಳಿ ನಾನು ಅದನ್ನು ಬಹಳ ಉತ್ಸಾಹದಿಂದ ಆ ಭಗವದ್ಗೀತೆಯ ಕ್ಲಾಸಲ್ಲಿ ನಾನು ಭಾಗವಹಿಸಿ ಅದನ್ನು ಬಹಳ ಕಂಠಪಾಠ ಮಾಡಿದೆ. ನಿಜವಾಗಿ ನನಗೆ ಅಧ್ಯಾಯ ಒಂದು 13ನೇ ಅಧ್ಯಾಯದು, ನಾನು ಅದನ್ನು ಭಾಳ ಚೆನ್ನಾಗಿ ಹೇಳಿದೆ. ಅದು ಎಲ್ಲ ಆದಮೇಲೆ ಸ್ವಾಮೀಜಿಯವರು ಬರ್ತಾರಂತಾಯಿತು. ಬಹಳ ಒಂದು ಹುಮ್ಮಸ್ಸು ನನಗೆ. ಕಡೆಗೆ ಏನಾಯ್ತು ಅಂತ ಹೇಳಿದರೆ, ಆ ಸ್ವಾಮೀಜಿಯವರು ದೇವಸ್ಥಾನದ ಬದಲಿಗೆ ನಾವು ಒಂದು ಬಾಲಕಾಶ್ರಮ ಅಂತ ಇದೆ, ಅಲ್ಲಿ ವನಭೋಜನ ಹತ್ರ ಒಂದು ಬಾಲಕಾಶ್ರಮ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಹೋಗಿ ಎಲ್ಲ ಮಕ್ಕಳೆಲ್ಲ ಹೇಳಬೇಕಂತ ಹೇಳಿದರು. ಸರಿ, ಕಷ್ಟಪಟ್ಟುಕೊಂಡು ಅಲ್ಲಿ ಕೂಡ ಹೋಗಿ
ಎಲ್ಲ ಮಕ್ಕಳಿಗೆ ಎದುರುಗಡೆ ನಿಂತು ಬಹಳ ಉತ್ತಮವಾಗಿ ಭಗವದ್ಗೀತೆಯನ್ನು ಹೇಳಿದ್ದೆ ನಾನು. ಬೇರೆ ಮಕ್ಕಳು ಒಟ್ಟಿಗೆ ಕೂಡ ಇದ್ದರು. ಅಲ್ಲಿ ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಸ್ವಾಮೀಜಿಯವರು ಅಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಈ ಫಲಮಂತ್ರಾಕ್ಷತೆಯನ್ನು ಅಲ್ಲಿ ಕೊಡುವ ಬದಲಿಗೆ ಎಲ್ಲ ಮಕ್ಕಳು ನಮ್ಮ ವೆಂಕಟರಮಣ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದರು. ಅಂತ ಹೇಳಿ ಸ್ವಾಮೀಜಿಯವರು ಅವರ ವಾಹನದಲ್ಲಿ ಮುಂದೆ ಹೋದರು. ನಮಗೆ ಅಲ್ಲಿಂದೊಂದು ಸಾಧಾರಣ 5-6 ಕಿಲೋಮೀಟ್ರ್ ಇದೆ. ಬರೋದು ಸ್ವಲ್ಪ ತಡ. ನನಗೆ ಬೇರೆ ವಾಹನದ ಅವಕಾಶ ಅಥವಾ ಇದು ಇರಲಿಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೆ ಅಂತ ಹೇಳಿದರೆ, ಬಹಳ ಕಷ್ಟಪಟ್ಟು ಓಡಿಕೊಂಡು 4-5 ಕಿಲೋಮೀಟ್ರು ಓಡಿಕೊಂಡು ನಾನು ವೆಂಕಟರಮಣ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಬರುವಾಗ ಏನಾಯ್ತು ಅಂತ ಹೇಳಿದರೆ, ಈ ಫಲಮಂತ್ರಾಕ್ಷತೆ ಕೊಡುವ ಕಾರ್ಯಕ್ರಮ ಮುಗಿದೋಗಿತ್ತು. ಸೊ ನನಗೆ ಭಾಳ ಬೇಜಾರಾಯಿತು. ಸ್ವಾಮೀಜಿಯವರು ಇದ್ದರು, ನಾನು ಕೂಡ ಕೆಲವರು ಅಲ್ಲಿದ್ದ ಜನರ ಒಟ್ಟಿಗೆ ಹೇಳಿದೆ, ನಾನು ಭಗವದ್ಗೀತೆ ಹೇಳಿದ್ದೇನೆ, ನನಗೆ ಕೊಡಲಿಕ್ಕೆ ಇದೆ ಅಂತ. ಬಟ್ ಅಲ್ಲಿದ್ದವರಿಗೆ ಪಾಪ ಅದು ಏನಂತ ಗೊತ್ತಾಗಲಿಲ್ಲ. ಕಡೆಗೆ ನನಗೆ ಅದು ಫಲಮಂತ್ರಾಕ್ಷತೆಯೇ ಸಿಗಲೇ ಇಲ್ಲ. ಸ್ವಾಮೀಜಿಯವರು ಅಲ್ಲಿಂದ ನಿರ್ಗಮಿಸಿದರು. ಸೊ ನನಗೆ ಬಹಳ ಬೇಜಾರಾಯಿತು ಅದು. ಏಕಂತ ಹೇಳಿದರೆ ಬಹಳ ಆಸೆಯನ್ನು ಇಟ್ಕೊಂಡಿದ್ದೆ. ನನ್ನ ಆಸೆಯ ಫಲಮಂತ್ರಾಕ್ಷತೆ ಅದು ಫಲದ ಮೇಲೆ ಇದ್ದಿರ್ಬೋದು, ಆದರೂ ಕೂಡ ಅದು ನನಗೆ ಸಿಗಲಿಲ್ಲ ಅಂತ ಬಹಳ ನೋವು ನನಗೆ ಬಂತು. ನನಗೆ ಕಣ್ಣೀರು ಬಂತು. ಅಲ್ಲಿ ಅತ್ತೆ, ಅಲ್ಲಿ ಕೆಲವರಿಗೆ ಆಶ್ಚರ್ಯ ಆಯಿತು, ಈಗ ಹುಡುಗ ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೇನೆ ಅಂತ. ಬಟ್ ನನ್ನ ನೋವೊಂದಿಗೆ ಹೇಳಿಕೊಳ್ಳಲಿಕ್ಕೆ ನನಗೆ ಗೊತ್ತಿರಲಿಲ್ಲ. ಆದರೆ ಮನಸ್ಸಲ್ಲಿ 2 ವಿಚಾರ ನನ್ನ ಮನಸ್ಸಿಗೆ ಬಂತು. ಅದು ಏನಂತ ಹೇಳಿದರೆ, ರೆಬೆಲ್ ಥರ. ನಾನು ಇನ್ನು ಮುಂದೆ ಭಗವದ್ಗೀತೆನೇ ಓದುವುದಿಲ್ಲ, ಮತ್ತು ಸ್ವಾಮೀಜಿಯವರು ಅವರಾಗಿ ಕರೆದ್ರೆ ಮಾತ್ರ ನಾನು ಹೋಗ್ತೇನೆ ವಿನಃ ಇಲ್ಲಿದ್ರೆ ನಾನು ಹೋಗೋದಿಲ್ಲ ಅಂತ. ಇವತ್ತಿನ ದಿನ ಅದು ಹೇಳುವಾಗ ನನಗೆ ಹೆದರಿಕೆ ಆಗ್ತದೆ. ನಾನೇನೋ ಸ್ವಲ್ಪ ಹುಚ್ಚು ಭಾವನೆಯಿಂದ ಅದನ್ನು ಮಾಡಿದೆ ಅಂತ. ಬಟ್ ಆದರೆ ಸಣ್ಣ ಹುಡುಗನ ಮನಸ್ಸಲ್ಲಿ ಅದು ವಿಷಯ ಬಂದುಬಿಡ್ತು. ಮತ್ತು ಮನೆಗೆ ಹೋಗಿ ನನ್ನ ಅಮ್ಮನಿಗೆ ಭಾರಿ ಆಶ್ಚರ್ಯ ಇತ್ತು, ಮಗ ಯಾಕೆ ಅಳ್ತಾ ಇದ್ದಾನಂತ. ವಿಷಯ ಹೇಳಿದೆ. ಅವ್ರು ಹೇಳಿದರು, ತೊಂದರೆ ಇಲ್ಲ ಮಗ, ಮುಂದಿನ ದಿನ ಏನಾದರೂ ಸಿಗ್ಬೋದು, ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ, ಭಗವದ್ಗೀತೆ ಹೇಳಿದೆಯಲ್ಲ ಸಾಕು ಅಂತ ಅವರು ನನಗೆ ಸಮಾಧಾನ ಮಾಡಿದರು. ಇದು ಘಟನೆ ನಡೆದು 2ನೇ ಕ್ಲಾಸಲ್ಲಿ. ಸಾಧಾರಣ 25 ವರ್ಷದ ನಂತರ ನನಗೆ ಅಷ್ಟೊತ್ತಿಗೆ ಇಂಜಿನಿಯರಿಂಗ್ ಮುಗಿಸಿದ್ದೆ, ನಾನು ಮದುವೆ ಕೂಡ ಆಗಿತ್ತು, MTech ಮುಗಿಸಿದ್ದೆ. MTechಲ್ಲಿ ನನಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ಬಂತು ನನಗೆ. ಹೌದು. ಅದು ರ್ಯಾಂಕ್ ಬಂದ ತಕ್ಷಣ ಏನಾಯ್ತು ಅಂತ ಹೇಳಿದರೆ, ಇಲ್ಲಿ ನನಗೊಂದು ಲೆಟ್ರ್ ಬಂತು, ನಿಮಗೆ ಈ ವಿಶ್ವವಿದ್ಯಾಲಯದಲ್ಲಿ ರ್ಯಾಂಕ್ ಬಂದಿದೆ, ಅದರಿಂದ ನಿಮಗೆ ಸ್ವಾಮೀಜಿಯವರ ಕೈಯಿಂದ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ನಿಮ್ಮನ್ನು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ದಯವಿಟ್ಟು ಅದಕ್ಕೆ ಬನ್ನಿ ಅಂತ. ಸಡನ್ನಾಗಿ ನನಗೆ 25 ವರ್ಷದ ಹಿಂದಿನ ನನ್ನ ಮನಸ್ಸಲ್ಲಿ ಬಂದ ಉದ್ವೇಗ ಮತ್ತು ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ನನ್ನ ಹೆಂಡತಿ ಹತ್ರ ಹೇಳಿದೆ, ಸೊ ಹೀಗಾಗಿ ಆಯಿತು ಅಂತ. ಅವ್ರು ಹೇಳಿದರು, ನೀವು ಯಾಕೆ ಆ ರೀತಿಯಲ್ಲಿ ಹೇಳಿದ್ರಿ, ನೀವು ಅದನ್ನು ಮಾಡಬಾರ್ದಿತ್ತು, ನೀವೊಂದು ಸ್ವಲ್ಪ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಬೇಕು, ಹಾಗಿರೋ ಪ್ರತಿಜ್ಞೆನೆಲ್ಲ ಮಾಡಬಾರ್ದಿತ್ತು. ಸೊ ಏನೂ ಆಗಲಿ, ಇವಾಗ ಸ್ವಾಮೀಜಿಯವರು ಕರೆದಿದ್ದಾರಲ್ಲ, ನಾವು ಅಲ್ಲಿ ಹೋಗಿ ಮನಸ್ಸಲ್ಲೇ ಆದರೂ ಪ್ರಾಯಶ್ಚಿತ್ತ ಮಾಡಬೇಕಂತ ಹೇಳಿದರು. ಮತ್ತು ನಾನು JMPಯಲ್ಲಿ ಅವರ ವಸಂತೋತ್ಸವ ದಿನ ನಾವು ಅಲ್ಲಿ ಹೋಗಿ ಸ್ವಾಮೀಜಿಯವರು ನನಗೆ ಸನ್ಮಾನ ಮಾಡಿ, ನನ್ನ ಒಟ್ಟಿಗೆ ಬೇರೆ ಮಕ್ಕಳು ಕೂಡ ಇದ್ದರು, ಎಲ್ಲ ರ್ಯಾಂಕ್ ಪಡೆದವರಿಗೆ ಅದೊಂದು ಸನ್ಮಾನ ಕಾರ್ಯಕ್ರಮ. ನಾನು ಅವತ್ತಿನ ದಿನ ಫಲಮಂತ್ರಾಕ್ಷತೆಯನ್ನು ನಾನು ನೋಡಿದ್ದೆ. ಇವತ್ತು ಇಡೀ ಹರಿವಾಣದಲ್ಲಿ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಹಾರ ಹಾಕಿ ಮತ್ತು ಒಳ್ಳೆಯ ಸರ್ಟಿಫಿಕೇಟ್, ಅದು ನನ್ನ ಯೂನಿವರ್ಸಿಟಿಯಿಂದ ಕೊಟ್ಟ ಸರ್ಟಿಫಿಕೇಟ್ಗಿಂತ ತುಂಬ ಚೆನ್ನಾಗಿದೆ. ಸೊ ಆ ಸರ್ಟಿಫಿಕೇಟನ್ನು ಕೊಟ್ಟು ಅಲ್ಲಿ ಮರುದಿನ ಪೇಪರಲ್ಲೆಲ್ಲ ಫೋಟೋ ಎಲ್ಲ ಹಾಕಿ ಇದನ್ನು ಮಾಡಿದೆ. ಸೊ ಇದರಿಂದ ನಾನು ಏನು ಪಾಠ ಕಲಿತೆ ಅಂತ ಹೇಳಿದರೆ, ನಾವೆಲ್ಲ ಹೇಳ್ತೀವಿ, ಇವನು ಭಗವದ್ಗೀತೆಯಲ್ಲಿ ಕೂಡ ಅಧ್ಯಾಯದಲ್ಲಿ ಇತ್ತು, ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ ಅಂತ. ಇದು ಹೇಳಲಿಕ್ಕೆ ಸುಲಭ, ಅಂದರೆ ಹೇಳಿದರೆ ಫಲಾಪೇಕ್ಷೆಯನ್ನು ಮಾಡಬೇಡಿ ಅಂತ. ಆದರೆ ಫಲದ ಅಪೇಕ್ಷೆ ಇಲ್ಲದೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ನಾವೆಲ್ಲ ಮನುಷ್ಯರು. ಬಟ್ ನಾನು ಏನು ಕಲಿತೆ ಅಂತ ಹೇಳಿದರೆ, ಫಲಾಪೇಕ್ಷೆ ಮಾಡಬಾರ್ದು, ನಮ್ಮ ಕೆಲಸ ಮಾಡಬಾರ್ದು, ಫಲಾಪೇಕ್ಷೆ ಮಾಡ್ಬೋದು, ಆದರೆ ಅದರ ಫಲದ ಮೇಲೆ ನಾವು ಅದೊಂದು ಹಕ್ಕು ಸಾಧಿಸಬಾರ್ದು. ಸೊ ಆ ಪಾಠವನ್ನು ಇದನ್ನು ಕಲಿತೆ. ಮತ್ತು ಯಾವತ್ತಾದರೂ ಏನಾದರೂ ಸಿಗದಿಲ್ಲದಿದ್ದರೆ ಮುಂದಿನಕ್ಕೆ ಏನೋ ದೊಡ್ಡದು ನಮಗೆ ಕಾಯ್ತಾ ಇದೆ ಅಂತ ಭಾವನೆ ಮಾತ್ರವಲ್ಲ, ಅದಕ್ಕೆ ಕರೆಕ್ಟಾಗಿ ನಾವು ಅದಕ್ಕೆ ಬೇಕಾಗಿರುವ ಸ್ಕಿಲ್ಸನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಂತ ಈ ಪಾಠವನ್ನು ನಾನು ಕಲಿತೆ. ಇವತ್ತಿನ ದಿನ ಏನಾದರೂ ಸಿಗುವುದಿಲ್ಲ ಅಂತ ಹೇಳಿದರೆ, ಏನೋ ಇದಕ್ಕಿಂತ ದೊಡ್ಡದು ನನಗೆ ಸಿಗುವ ಇದು ಇರ್ಬೋದಪ್ಪ ಅಂತ ಹೇಳಿ ನಾನು ಜೀವನವನ್ನು ಮುಂದುವರಿಸ್ತಾ ಇದ್ದೇನೆ. ಹೌದಾರೆ. ಸೊ ಬಾಲ್ಯದಲ್ಲಿ ತುಂಬ ಕಷ್ಟ, ತುಂಬ ಹಸಿವು, ತುಂಬ ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ,
ಜೊತೆಗೆ ತುಂಬ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳು, ಇದನ್ನೆಲ್ಲ ಗೆಲ್ಲಲಿಕ್ಕೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಟರ್ನಿಂಗ್ ಪಾಯಿಂಟ್ಸ್ಗಳು ಬಂದಿರಬಹುದು. ನೆನಪಿಸ್ಕೊಳ್ತೀರಿ ಬಾಲ್ಯವನ್ನು, ಬಂದಿರತಕ್ಕಂಥ ಟರ್ನಿಂಗ್ ಪಾಯಿಂಟ್ಸನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಬಾಯಿಂದ ಕೇಳಬೇಕು ಅಂತ ನಂಗೆ ಆಸೆ ಇದೆ. ಓಕೆ, ಸೊ ನಿಜವಾಗಿ ನೋಡಿದರೆ ಪ್ರತಿಯೊಂದು ದಿನ ಕೂಡ ಒಂದೊಂದೇ ಟರ್ನಿಂಗ್ ಪಾಯಿಂಟ್. ಆದರೆ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಇಡೀ ಜೀವನವನ್ನೇ ಬೇರೆ ದಿಕ್ಕಲ್ಲಿ ಸಾಧಿಸ್ತಾ ಇದೆ. ನೋಡಿ, ನಾನು 8ನೇ ಕ್ಲಾಸಿಂದ ಕಲಿತಾ ಇರುವಾಗ ಆವಾಗೆಲ್ಲ ಕೇಳ್ತಾಯಿದ್ರು, ಮುಂದೆ ನೀನು ಏನಾಗಬೇಕಿತ್ತು, ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಸೊ ನನಗೂ ಕೂಡ ಏನಾಗಬೇಕಂತ ಒಂದು ಒಳ್ಳೆಯ ಒಂದು ಆಲೋಚನೆ ಕೂಡ ಇರಲಿಲ್ಲ. ಅದಕ್ಕೆ ಕರೆಕ್ಟಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಆರ್ಥಿಕ ಸಂಕಷ್ಟ ಇರ್ಬೋದು. ನನ್ನ ತಂದೆ ತೆಳ್ಳಾರು ಸುರೇಂದ್ರ ಪ್ರಭು ಮತ್ತು ತಾಯಿ ನಮ್ಮ ಶೋಭಾ ಪ್ರಭು ಅಂತ. ಅವರು, ನನ್ನ ತಂದೆ ನಮ್ಮ ಒಂದು ಟ್ಯಾಕ್ಸಿ ಚಾಲಕರಾಗಿದ್ದರು. ಅವರಿಗೆ ಪಾಪ ಮಗನನ್ನು ಕಲಿಸಬೇಕು ಅಂತ ಅವರಿಗೊಂದು ಬಹಳ ಒಂದು ಆಸೆ, ಒಂದು ಕನಸನ್ನು ಕಟ್ಟಿದರು. ಆದರೆ ಯಾವ ರೀತಿಯಲ್ಲಿದ್ದು ಮುಂದುವರಿಸ್ಕೊಂತಂತ ಪಾಪ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು ಏನು ಹೇಳಿದ್ರಂತೆ, ಕಲಿಬೇಕೋ ಬೇಡವೋ ಅಂತ. ಸೊ ಕಲಿತ್ರೆ ಒಂದು 5 ವರ್ಷ ವೇಸ್ಟ್ ಅಂತ ಒಂದು ಭಾವನೆ, ಅದಕ್ಕಿಂತ ಒಂದು ಉದ್ಯೋಗಕ್ಕೆ ಹೋದರೆ ಒಂದು 5 ವರ್ಷ ಜಾಸ್ತಿ ಸಂಪಾದನೆ ಮಾಡ್ಬೋದಲ್ಲ ಅಂತ ಯಾವುದೋ ಒಂದು ಹುಚ್ಚು ಕಲ್ಪನೆ ನನ್ನ ಮನಸ್ಸಲ್ಲಿ ಬಂದುಬಿಡ್ತು. ಅದಕ್ಕೆ ನಾನು ಕೆಲವು ಸರ್ತಿ ನನ್ನ ತಂದೆ ಹತ್ರ ಹೇಳಿದರೆ, ನೀವೇನೋ ಒಂದು ಕಾರ್ ಇಟ್ಕೊಂಡಿದ್ದೀರಿ, ನಾನು ಇನ್ನೊಂದು ಕಾರ್ ಇಟ್ಕೊಳ್ಬೋದಾ, ಅಥವಾ ಕಾರು ಬೇಡ ಒಂದು ರಿಕ್ಷಾನ ಇಟ್ಕೊಳ್ಬೋದಾ, ಹಾಗೆ ಕೆಲವೆಲ್ಲ ಡಿಸ್ಕಷನ್ ನಡೀತಾ ಇತ್ತು. ಕಡೆಗೆ ಅದೆಲ್ಲ ಬೇಡ, ಏನಾದರೂ ಒಂದು ಕಾರಿನ ಗ್ಯಾರೇಜ್ ಇಟ್ಕೊಂಡ್ರೂ ಕೂಡ ಅದಕ್ಕೊಂದು ಸಂಪಾದನೆ ಮಾಡ್ಬೋದು ಅಂತ ಹೇಳಿ 10ನೇ ಕ್ಲಾಸ್ ನಂತರ ನಾನು ಅದೊಂದು ಗ್ಯಾರೇಜ್ ಹೋಗಿ ಕೆಲಸ ಮಾಡೋದು ಅಂತ ಹೇಳಿ ಒಂದು ನಿರ್ಧಾರವನ್ನು ನಾನು ಮನಸ್ಸಲ್ಲಿ ತಿಳ್ಕೊಂಡಿದ್ದೆ. ಅದಕ್ಕೆ ತಂದೆ ತಾಯಿಯವರು ಅಷ್ಟೊಂದು ಸಂತೋಷ ಪಡಲಿಲ್ಲ, ಆದರೂ ಕೂಡ ಅದ್ರ ಬೇರೆ ಒಬ್ಜೆಕ್ಷನ್ ಕೂಡ ಇರಲಿಲ್ಲ. ಆದರೆ 10ನೇ ಕ್ಲಾಸಿಗೆ ರಿಸಲ್ಟ್ ಬರುವಾಗ ಏನಾಯ್ತು ಅಂತ ಹೇಳಿದರೆ, ನಾನು ಇಡೀ ಕಾರ್ಕಳ ತಾಲೂಕಿಗೆ 3ನೇ ಸ್ಥಾನದಲ್ಲಿ ಬಂದೆ. ಸೊ ಅದೊಂದು ಒಳ್ಳೆ ಮಾರ್ಕ್ ಇರೋದರಿಂದ ಎಲ್ಲ ಕಡೆಯಿಂದ ಪ್ರೆಷರ್ ಬಿಲ್ಡಪ್ ಆಯಿತು. ಇಷ್ಟೊಂದು ನಾವು ಕಲಿಕೆಯಲ್ಲಿ ಮುಂದಿರುವ ಹುಡುಗ 10ನೇ ಕ್ಲಾಸನ್ನು ಡಿಸ್ಕಂಟಿನ್ಯೂ ಮಾಡೋದು ಸರಿಯಲ್ಲ ಅಂತ ಹೇಳಿ ನನಗೆ ಕಾಲೇಜಿಗೆ ಕೊಡಿಸುವ ನಿರ್ಧಾರವನ್ನು ನಾನು ಕೂಡ ಒಪ್ಕೊಂಡೆ. ತಂದೆ ತಾಯಿಯವರು ಕೂಡ ಭಾಳ ಸಂತೋಷದಿಂದ ಕಾಲೇಜಿಗೆ ಕಳಿಸಿದರು. ಈಗ ಏನಾಯಿತು, ಯಾವ ಸ್ಟ್ರೀಮ್ ತಗೊಳ್ಳೋದಂತ. ಸೊ ಆ ಸ್ಟ್ರೀಮಲ್ಲಿ ಕೆಲವರು ಹೇಳಿದರು BCom, ಕೆಲವರು ಹೇಳಿದರು BA, ಕೆಲವರು ಹೇಳಿದರು ಸೈನ್ಸ್ ತೊಗೊಂಡ್ರೆ ಬೇರೆ ಇಂಜಿನಿಯರಿಂಗ್, ಮೆಡಿಸಿನ್ ಅಂತ ಹೇಳಿ ಊರು ಬಿಟ್ಟು ಹೋಗಬೇಕಾಗ್ತದೆ. ನಾನು ಮನೆ ಬಿಟ್ಟೇ ಒಂದು ಕಾಲೇಜಿಗೆ ಹೋಗಲಿಕ್ಕೆ ಇಷ್ಟಪಡದಿದ್ದ ಹುಡುಗ ಇನ್ನು ಊರು ಬಿಟ್ಟು ಎಲ್ಲಿ ಹೋಗೋದು ಅಂತ ಹೇಳಿ BCom ತಗೊಳ್ಳೋದು ಅಂತ ಹೇಳಿ ಅಪ್ಲಿಕೇಶನ್ ಎಲ್ಲ ತಯಾರು ಮಾಡಿ ಬಂದೆ. ಇಂಟರ್ವ್ಯೂಗೆ ಹೋಗುವಾಗ ನಮ್ಮ ಪ್ರಿನ್ಸಿಪಾಲ್ ಆವಾಗ ಪ್ರೊಫೆಸರ್ ದಾಮೋದರ್ ಕಿಣಿಯವರು ಅಂತ, ಅವರು ನನ್ನ ಮಾರ್ಕ್ಸನ್ನು ಹೇಳಿ, ನಿಮಗೆ ಕಾಮರ್ಸ್ ಇದ್ದರೆ ಇಲ್ಲಿ ಸೀಟ್ ಕೊಡೋದಿಲ್ಲ, ಸೈನ್ಸ್ ತೊಗೊಂಡ್ರೆ ಮಾತ್ರ ಕೊಡ್ತೇನೆ, ನೀನು ಮನೆಗೆ ಹೋಗಿ ಅದನ್ನೆಲ್ಲ ತಿದ್ಕೊಂಡು ಬಾ ಅಂತ ಹೇಳಿ ನನಗೆ ವಾಪಸ್ ಕಳಿಸಿದರು. ಇವತ್ತಿನ ದಿನ ನೋಡುವಾಗ ಅವರು ಬರೀ ನನ್ನ ಅಪ್ಲಿಕೇಶನನ್ನು ತಿದ್ದಿದ್ದು ಮಾತ್ರ ಅಲ್ಲ, ನನ್ನ ಜೀವನ ಅಲ್ಲ, ಈವನ್ ನಮ್ಮ ಇಡೀ ಫ್ಯಾಮಿಲಿಯ ಜೀವನವನ್ನು ಅವರು ಅದನ್ನು ಚೇಂಜ್ ಮಾಡಿದರು. ನಿಜವಾಗಿ ನೋಡಿದರೆ ಪ್ರೊಫೆಸರ್ ದಾಮೋದರ್ ಕಿಣಿಯವರು ಅವರು ನನಗೆ ನಿಜವಾಗಿ ಒಂದು ಪ್ರಾತಸ್ಮರಣೀಯರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದೇನೆ. ಅದು ಮಾತ್ರವಲ್ಲ, ಅವರು ನನಗೆ ಬೇಕಾಗಿರುವ ಪುಸ್ತಕಗಳನ್ನು ಕೊಟ್ಟು ನನಗೆ ಇಂಜಿನಿಯರಿಂಗ್ ಒಂದು ಸೀಟ್ ಸಿಗುವಾಗ ಅವರು ಹೇಳಿದರೆ ಏನಂತ ಹೇಳಿದರೆ, ನೋಡಪ್ಪ ನೀನು ದಾವಣಗೆರೆ ಹೋಗೋದಾದರೆ ಅಲ್ಲಿ ನನ್ನ ವಿದ್ಯಾರ್ಥಿಯಲ್ಲಿ ಪ್ರೊಫೆಸರ್ PV ಭಂಡಾರಿಯವರು ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡು ಅಂತ ಹೇಳಿ ಅಲ್ಲಿಗೆ ಕೂಡ ನನಗೆ ಲಿಂಕ್ ಕೊಟ್ಟುಬಿಟ್ರು. ಸೊ ಅಲ್ಲಿಂದ ಮುಂದೆ ನಮ್ಮ ಪ್ರೊಫೆಸರ್ PV ಭಂಡಾರಿಯವರು ಅವರ ಮನೆಯಲ್ಲೇ ನಿಂತು ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ. ಅವರು ಮಾತ್ರ ಅಲ್ಲ, ಅವರ ಧರ್ಮಪತ್ರಿ ಈವನ್ ಮೀನಾಕ್ಷಿ ಅಮ್ಮನವರು ಕೂಡ ನನಗೊಂದು ಬಹಳ ನಮ್ಮ ಮಗನ ಥರ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಕಳಿಸಿದರು. ಅಲ್ಲಿಗೆ ಮುಗಿಲಿಲ್ಲ, ಅವರು ಲೆಕ್ಚರರ್ ಜಾಬ್ ಆಗಿ ಅವರು ಇಲ್ಲಿ ಪ್ರಿನ್ಸಿಪಾಲ್ ಆಗಿ ಬಂದ ನಂತರನೂ ಕೂಡ ನಾನು PhD ಮಾಡಬೇಕಂತ ಹೇಳಿ ಸ್ವಲ್ಪ ಒತ್ತಾಯದಿಂದ ಪುಷ್ ಮಾಡಿ ನನಗೆ ಅವರು PhDಗೆ ಕೂಡ ಕಳಿಸಿದರು. ಈ ಎಲ್ಲ ವಿಷಯಗಳನ್ನು ನೋಡ್ತಾ ಇರುವಾಗ ನನಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟವರು ಯಾರಂತ ಹೇಳಿದರೆ ನನ್ನ ಎಲ್ಲ ಗುರುಗಳು. ಸೊ ನಾನು ಕೆಲವು ಸರ್ತಿ ನಾನು ಹೇಳ್ತಾ ಇದ್ದೇನೆ, ನನಗೆ ಗುರುಬಲ ಜಾಸ್ತಿ ಇದೆ ಅಂತ. ಕೆಲವರು ಹೇಳಿದ್ರು, ಏನು ನನಗೆ ಜಾತಕದಲ್ಲಿ ಏನಾದರೂ ನಂಬಿಕೆ ಇದೆ? ಜಾತಕದಲ್ಲಿ ಅಲ್ಲ, ಎಲ್ಲ ಗುರುಗಳ ಒಂದು ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳಿ. ಸೊ ಈ ಒಂದು ಟರ್ನಿಂಗ್ ಪಾಯಿಂಟನ್ನು ನಾನು ಇಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ತುಂಬ ಇಷ್ಟಪಡ್ತಾ ಇದ್ದೇನೆ. ಒಂದು ಕಡೆ ಪ್ರೊಫೆಸರ್ ದಾಮೋದರ್ ಕಿಣಿಯವರು, ಇನ್ನೊಂದು ಕಡೆ ಡಾಕ್ಟರ್ PV ಭಂಡಾರಿಯವರು, 2 ಜನ ಡಾಕ್ಟರ್ GK ಪ್ರಭು ಅವರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಹೊಂದಿರತಕ್ಕಂಥ ಮಹನೀಯರು. ಅವರನ್ನು ಖಂಡಿತವಾಗಿ ನೆನಪಿಸ್ಕೊಳ್ತಾರೆ. ತುಂಬ ಭಾವಸ್ಪರ್ಶದಲ್ಲಿ ಮಾತಾಡ್ತಾರೆ. ಅವರ ಬದುಕನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನಷ್ಟು ಮಾತಾಡಿ ಬಾಕಿ ಇದೆ. ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಒಂದು ಸ್ಮಾಲ್ ಬ್ರೇಕ್ ತಗೋತೀವಿ.
ಸ್ನೇಹಿತರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ತುಂಬ ಭಾವನೆ ಇರತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಸ್ಕೈಸ್ ದ ಲಿಮಿಟ್, ಆಕಾಶವೇ ಮಿತಿ. ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂಥ ಕಾರ್ಯಕ್ರಮ, ಅವರ ಕನಸುಗಳನ್ನು ತಮಗೆ ತಿಳಿಸುವಂಥ ಕಾರ್ಯಕ್ರಮ, ಮತ್ತು ಅವ್ರು ಹೇಗೆ ಅವರ ಬದುಕನ್ನು ಕಟ್ಟಿಕೊಂಡ್ರು ಅಂತ ಹೇಳೋದು ತಿಳಿಸುವಂಥ ಕಾರ್ಯಕ್ರಮ. ನಾನೊಬ್ಬ ಟ್ರೈನರ್ ಆಗಿ ಸ್ನೇಹಿತರೆ ಯಾವತ್ತೂ ಕೂಡ ಪ್ರಾಡಕ್ಟನ್ನು ನಂಬೋದಿಲ್ಲ, ನಾನು ಪ್ರೊಸೆಸನ್ನು ನಂಬ್ತೇನೆ. ಆ ಪ್ರೊಸೆಸ್ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಅವರ ಕಥೆಯನ್ನು ಅವರ ಬಾಯಿಂದ ಕೇಳುವಂತಹ ವಿಶೇಷವಾದ ಕಾರ್ಯಕ್ರಮ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆ ಡಾಕ್ಟರ್ ಜಿ.ಕೆ. ಪ್ರಭು ಅವರಿದ್ದಾರೆ. ಅವರು ಮಣಿಪಾಲ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿದ್ದಾರೆ, ಬಹಳ ಎತ್ತರಕ್ಕೆ ಏರಿದ್ದಾರೆ. ಅವರ ಕಥೆಯನ್ನು ಕೇಳಬೇಕು ಅಂತ ನನಗೆ ಆಸೆ ಇದೆ. ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸಾಕಷ್ಟು ಮಂದಿ ಬದುಕಿಗೆ ಟರ್ನಿಂಗ್ ಪಾಯಿಂಟ್ಸನ್ನು ಕೊಡ್ತಾ ಹೋದರು. ಆಮೇಲೆ ಗ್ಯಾರೇಜ್ ಹಾಕಬೇಕು ಅಂತ ಬಾಲ್ಯದಲ್ಲಿ ಕನಸು ಕಂಡ್ರಿ, ರಿಕ್ಷಾ ಓಡಿಸ್ಬೇಕಂತ ಕನಸು ಕಂಡ್ರಿ. ಆಮೇಲೆ ಇಂಜಿನಿಯರಿಂಗ್ ಸೇರಿದ ನಂತರ ಕೂಡ ನಿಮ್ಮ ಕನಸು ಬೆಳೀತಾ ಹೋಯಿತು. ಭಾಳ ಅದ್ಭುತವಾಗಿರ್ತಕ್ಕಂಥ ರೋಚಕವಾದ ಅನುಭವಗಳು. ನೀವು ಇಂಜಿನಿಯರಿಂಗ್ ಸೇರಬೇಕು ಅಂತ ಹೋದಾಗ ರೆಸ್ಪಾನ್ಸ್ ಹೇಗಿತ್ತು ಮನೆಯಲ್ಲಿ? ಒಂದು ಬಹಳ ಖುಷಿಯ ವಾತಾವರಣ. ಓಕೆ, ಸೊ ನಮ್ಮ ಇಡೀ ಒಂದು ಕುಟುಂಬದಲ್ಲಿ ಮೊದಲನೇ ಬಾರಿಗೆ ನಾನು ಒಂದು ಪ್ರೊಫೆಷ್ನಲ್ ಕೋರ್ಸ್, ಸೊ ಅದಕ್ಕೆ ಇಂಜಿನಿಯರಿಂಗ್ ಹೋಗ್ತಾ ಇದ್ದೇನೆ ಅಂತ ಬಹಳ ಇದು. ಆದರೆ ಮನಸ್ಸಿನ ಒಳಗೊಂಡು ಸ್ವಲ್ಪ ಹೆದರಿಕೆ ಕೂಡ ಇತ್ತು. ಊರು ಬಿಟ್ಟು ಹೋಗ್ತಾ ಇದ್ದೇನೆ, ಸೊ ಅಲ್ಲಿ ಹೇಗೆ ಮಾಡ್ತೇನೆ, ನನಗೆ ಮಾತ್ರ ಅಲ್ಲ ನನ್ನ ತಂದೆ ತಾಯಿಯವರಿಗೆ ಕೂಡ ಬಹಳ ಆತಂಕ ಕೂಡ ಇತ್ತು. ಸಂತೋಷ ಮತ್ತು ಆತಂಕ ಒಟ್ಟಿಗೆ ಬರುವಂತಹ ಅದು ಒಳ್ಳೆಯ ಅದ್ಭುತ ಅನುಭವ ನನಗೆ ಆಯಿತು ಅದರಲ್ಲಿ. ಹೌದು. ಸೊ ದಾವಣಗೆರೆ ನಿಮಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕಾಲೇಜ್ ಸಿಕ್ಕಿತು. ಅಲ್ಲಿ BE ಭಾಳ ಅದ್ಭುತವಾಗಿ ಮುಗಿಸ್ಕೊಂಡ್ರಿ ENC-ನಲ್ಲಿ. ಆಮೇಲೆ M.Tech ಮಾಡುವಂತಹ ಪ್ರಯತ್ನಕ್ಕೋಸ್ಕರ ಮತ್ತೆ ಮಂಗಳೂರಿಗೆ ಬಂದರೆ, ಸೊ M.Tech-ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಯಿತು. ಅದು ಕೂಡ ನೀವು ಮಾಡಿರ್ತಕ್ಕಂಥ M.Tech ಭಾಳ ವಿಶೇಷವಾಗಿರ್ತಕ್ಕಂಥ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಅದು ಭಾಳ ಅಪರೂಪದ ಕೋರ್ಸ್. ಅದು ಆ ಟರ್ನಿಂಗ್ ಪಾಯಿಂಟ್ಸ್ಗಳು ಹೇಗೆ ಬಂತು ಲೈಫಲ್ಲಿ ಅಂತ ಹೇಳಿ? ಓಕೆ, ಸೊ ಅದು ನಾನು ನಿಜವಾಗಿ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಕೆಲವೊಂದು ಕಂಪನಿಗೆ ಕೆಲಸಕ್ಕೆ ಟ್ರೈ ಮಾಡಿದ್ದೆ. ಸೊ ಆವಾಗ ಜಾಸ್ತಿ ಕಂಪನಿಗಳು ಬರ್ತಾ ಇರಲಿಲ್ಲ. ಸೊ ನನಗೆ ಏನಾಯ್ತು ಅಂತ ಹೇಳಿದರೆ, ಮೊದಲಿಂದನೂ ನನಗೆ ಒಂದು ಡ್ರೀಮ್ ಜಾಬ್ ಬಗ್ಗೆ, ಅಂದರೆ ಪ್ರತಿಯೊಬ್ಬರು ಹೇಳ್ತಾರಲ್ಲ ಡ್ರೀಮ್ ಜಾಬ್ ಹೇಗೆ ಅಂತ. ಸೊ ನನಗೆ ಮೊದಲಿಂದನೂ ಯಾವುದಂತ ಹೇಳಿದರೆ, ಈ ಭಾರತೀಯ ಸೈನ್ಯಕ್ಕೆ ಸೇರಬೇಕಂತ ಆಶಯ ಅಥವಾ ಕನಸಿತ್ತು. ಸೊ ಅದು ಯಾಕಂತ ಗೊತ್ತಿರಲಿಲ್ಲ, ಏನೋ ನನ್ನ ಹೆಸರಿನ ಎದುರುಗಡೆ ಬ್ರಿಗೇಡಿಯರ್, ಕರ್ನಲ್ ಆ ಥರದೊಂದು ಹಾಕಿದರೆ ಅದೊಂದು ಒಳ್ಳೆಯ ನನಗೆ ಆಸೆ ಅದರ ಮೇಲೆ ಇತ್ತು. ಅದಕ್ಕಾಗಿ ನಾನು ಕೆಲವು ಸರ್ತಿ ನನ್ನ ಊರಲ್ಲಿ ಕೇಳ್ತಾ ಇರುವಾಗ ಅವ್ರು ಹೇಳಿದರು, ನೀನು NCCಗೆ ಜಾಯ್ನ್ ಆದರೆ ಸೊ ಅದು ನಿನಗೆ ಸೈನ್ಯಕ್ಕೆ ಸೇರಿಸಲು ಸ್ವಲ್ಪ ಸುಲಭ ಆಗ್ತದೆ ಅಂತ ಅವ್ರು ಹೇಳಿದರು. ಸೊ ನಾನು ಭುವನೇಂದ್ರ ಹೈಸ್ಕೂಲಲ್ಲಿ 6ನೇ ಕ್ಲಾಸಿಂದ NCCಗೆ ಜಾಯ್ನ್ ಆಗಿದ್ದೆ. ಸೊ ಅದರ ನೇವಿ ವಿಂಗ್. ಮತ್ತು ಕಾಲೇಜಿಗೆ ಅಲ್ಲಿ NCCಗೆ ಜಾಯ್ನ್ ಆಗುವಾಗ ನಮ್ಮ ಮೋನಪ್ಪ ಮಾಸ್ಟ್ರು, ರವೀಂದ್ರ ಭಟ್ರು ಮತ್ತು ಪಾಂಡುರಂಗ್ ಭಟ್ರು ಅವರೆಲ್ಲ ಸ್ವಲ್ಪ ಉತ್ಸಾಹವನ್ನು ನನ್ನಲ್ಲಿ ತುಂಬಿಸಿದರು. ಅದೇ ರೀತಿ ನಾನು ಕಾಲೇಜಿಗೆ ಹೋಗುವಾಗ, ಭುವನೇಂದ್ರ ಕಾಲೇಜಿಗೆ ಹೋಗುವಾಗ ಅಲ್ಲಿ ಕೂಡ ನಾನು NCCಯನ್ನು ಮುಂದುವರಿಸ್ಕೊಂಡೆ. ಅಲ್ಲಿ ಕೂಡ ನೇವಿ ವಿಂಗ್ ಇತ್ತು. ಅಲ್ಲಿ ನಮ್ಮ ಗೋವಿಂದ ಪ್ರಭುಗಳು ಮತ್ತು SR ಮಲ್ಲಿಯವರು ಮತ್ತು ಮೇಜರ್ ರಾಧಾಕೃಷ್ಣ ಅವರೆಲ್ಲ ಅವರನ್ನು ನೋಡಿ ನಾನು ಕೂಡ ಉತ್ಸಾಹ ತಿಳ್ಕೊಂಡೆ. ಇಂಜಿನಿಯರಿಂಗ್ ಹೋಗುವಾಗ ಬಹಳಷ್ಟು ಮಂದಿ NCCಗೆ ಹೋಗೋದಿಲ್ಲ. ಆದರೂ ಕೂಡ ನಾನು NCCಗೆ ಇಂಜಿನಿಯರಿಂಗ್ ಹೋದ್ರ ಮೇಲೆ ಅಲ್ಲಿ ಕೂಡ ಅಲ್ಲಿ ನೇವಿ ಸಿಗಲಿಲ್ಲ, ಆರ್ಮಿಗೆ ಜಾಯ್ನ್ ಆದೆ. ಸೊ ಆದರೂ ಕೂಡ ಕಂಟಿನ್ಯೂ ಮಾಡಿದೆ. ಅದರಲ್ಲಿ A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಅದನ್ನೆಲ್ಲ ನಾನು ಮುಗಿಸ್ಕೊಂಡಿದ್ದೆ. ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಸೊ ಆವಾಗ ಪ್ಲೇಸ್ಮೆಂಟ್ ಜಾಸ್ತಿ ಇರಲಿಲ್ಲ. ಸೊ ನಾನೇನಂತ ಹೇಳಿದರೆ, ಈ ನಮ್ಮ ಭಾರತೀಯ ಸೇನೆಯಿಂದ ಅಡ್ವರ್ಟೈಸ್ಮೆಂಟ್ ಬಂತು. ಅದು ಬಂದದ್ದು ಏರ್ಫೋರ್ಸಿಗೆ. ಸೊ ಆದರೂ ಕೂಡ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಏರ್ಫೋರ್ಸ್ ಇಂಟರ್ವ್ಯೂಗೆ ಮೈಸೂರಿಗೆ ಹೋದೆ ನಾನು. ಸೊ ಮೈಸೂರಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನಲ್ಲಿ ಅದರದ್ದು ಕಂಡೀಷನ್ ಇತ್ತು. ಏನಂತ ಹೇಳಿದರೆ, ಇಷ್ಟು ವೆಯ್ಟ್ ಮತ್ತು ಇಷ್ಟು ಹೈಟ್ ಇರಬೇಕಂತ. ವೆಯ್ಟ್ ನನ್ನ ಹತ್ರ ಮೊದಲಿಂದನೂ ಇದೆ, ಹೈಟಿಗೆ ಸ್ವಲ್ಪ ನ್ಯೂನತೆ ಇತ್ತು. ಆ ಹೈಟ್ ಅವ್ರದ್ದು ಮಿನಿಮಮ್ ಏನಂತ ಹೇಳಿದರೆ 5 ಫೀಟು 5 ಇಂಚು ಬೇಕಂತ. ನಾನು 5 ಫೀಟ್ 4.25 ಇಂಚು. ಸೊ ಅಲ್ಲಿಂದನೂ ಇಷ್ಟೇ ಇದ್ದೇನೆ, ಜಾಸ್ತಿ ಬೆಳೀಲಿಲ್ಲ ಇನ್ನೂ ಕೂಡ. ಸೊ ಅದು ಅರ್ಧ ಇಂಚು ಅದು ಕಮ್ಮಿ ಆದರೆ ಜಾಯ್ನ್ ಆಗ್ತದ ಇಲ್ಲ ಅಂತ ನಾನು ನನ್ನ ಫ್ರೆಂಡ್ಸನ್ನ ಹತ್ರ ಕೇಳ್ಕೊಂಡೆ. ಅವ್ರು ಹೇಳಿದರು, ಮಾಸ್ಟರ್ಗಳನ್ನು ಕೇಳಿದೆ, ಅವ್ರು ಹೇಳಿದರು ತೊಂದರೆ ಇಲ್ಲಪ್ಪ, ಅರ್ಧ ಇಂಚು ಶೂ ಹಾಕಿದರೆ ಸಿಗ್ತದೆ ಹಾಗೆ ಈಗ ಅಂತೆಲ್ಲ ಹೇಳಿದರು. ನಾನು ಕೂಡ ಅದು ಆಗ್ಬೋದಂತ ಹೇಳಿ 5 ಫೀಟ್ 5 ಇಂಚ್ ಅಂತ ಹೇಳಿ ನಾನು ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂ ಸುಮಾರು ಚೆನ್ನಾಗಿ ನಡೀತು. ಕಡೆಗೆ 6-7 ದಿನದ ಟ್ರೈನಿಂಗ್ ನಂತರ ಕಡೆಗೆ ನಂದು ಹೈಟ್ ಮತ್ತು ವೆಯ್ಟ್ ಚೆಕ್ ಮಾಡಲಿಕ್ಕೆ ಬಂದರು. ಅಲ್ಲಿ ಬರ್ತಾ ಇರುವಾಗ ಹೈಟ್ ಚೆಕ್ ಮಾಡುವನಿಗೆ ಭಾರಿ ಕನ್ಫ್ಯೂಷನ್ ಆಗ್ತಾ ಇದೆ. 3 ಸರ್ತಿ 4 ಸರ್ತಿ ಕ್ಯಾಲ್ಕುಲೇಟ್ ಮಾಡಿದವನು
ಆಮೇಲೆ ನಾನೇ ಹೇಳಿದೆ, ನೋಡಪ್ಪ ನಂದು ಹೈಟ್ ಬರೀ 5 ಫೀಟ್ 4.25 ಇಂಚು ಅಂತ. ಅದು ಅವನಿಗೆ ಭಾಳ ಸಿಟ್ಟು ಬಂದುಬಿಡ್ತು. ನೀನು ತಪ್ಪು ಮಾಹಿತಿ ಕೊಟ್ಟು ನೀನು ಇಲ್ಲಿಗೆ ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೀಯಾ, ಸೊ ನಿನ್ನನ್ನು ನಾವು ಸಿಲೆಕ್ಟ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಇಷ್ಟು ಜನದರ ಎದುರುಗಡೆ ನನ್ನನ್ನು ಸರಿಯಾಗಿ ಅವರು ಬೈದರು. ನಾನು ಮಾಹಿತಿ ಕೊಟ್ಟದ್ದು ತಪ್ಪಿರ್ಬೋದು, ಬಟ್ ಆ ಉದ್ದೇಶ ಮಾತ್ರ ತಪ್ಪಿರಲಿಲ್ಲ. ಸೊ ನಾನು ಏನೋ ಒಂದು ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ನಾನು ಅದನ್ನು ಹಾಕಿದ್ದೆ. ಅದು ಇಷ್ಟು ಜನದರ ಎದುರುಗಳಿಗೆ ನಾನು ಒಂದು ಮೋಸಗಾರ ಮತ್ತು ನಾನು ಚೀಟ್ ಮಾಡ್ತೇನೆ ಅಂತ ಒಂದು ಭಾವನೆ ಅಲ್ಲಿ ಇದ್ದವರಿಗೆಲ್ಲರಿಗೂ ಅದು ಬಂದದ್ದು ನನಗೆ ಸ್ವಲ್ಪ ಬಹಳ ದುಃಖವಾಯಿತು. ಅದು ನಂತರ ಏನಾಯ್ತು ಅಂತ ಹೇಳಿದರೆ ಅವರು ನನಗೆ ಪನಿಷ್ಮೆಂಟ್ ಕೂಡ ಕೊಟ್ಟರು. ಅದೊಂದು 7 ದಿನದ್ದು ಒಂದು TADA ಬಿಲ್ ಆಗ್ತದೆ, ಸಾಧಾರಣ ಒಂದು 250 ರೂಪಾಯಿ TADA ಬಿಲ್ ಆಗ್ತದೆ. ನಾನು ಅದನ್ನು ತಪ್ಪು ಮಾಹಿತಿ ಕೊಟ್ಟಿದ್ದೇನಂತ ಹೇಳಿ ನನಗೆ ಅವರು ಅದನ್ನು ಬಿಲ್ ಸ್ಯಾಂಕ್ಷನ್ ಮಾಡಲಿಲ್ಲ. ನನಗೆ ಏನಾಯ್ತು ಅಂತ ಹೇಳಿದರೆ ವಾಪಸ್ ಬರಲಿಕ್ಕೆ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ. ಒಂದು ನನ್ನ ಫ್ರೆಂಡ್ಸ್ ಹತ್ರ ಒಂದು 30 ರೂಪಾಯಿ ಒಂದು ಸಾಲ ಒಂದು ತೆಗೆದುಕೊಂಡು ವಾಪಸ್ ಬರಬೇಕಂತ. ಆದರೆ ಮನಸ್ಸಲ್ಲಿರುವ ದುಃಖವನ್ನು ಹೇಗೆ ಅದನ್ನು ಹೊರಗೆ ಹಾಕುವುದಂತ ನನಗೆ ಗೊತ್ತಿರಲಿಲ್ಲ. ಸೊ ಕಡೆಗೆ ನೋಡ್ತೀನಿ ಅಲ್ಲಿ ಒಂದು ಫೀಡ್ಬ್ಯಾಕ್ ಫಾರ್ಮ್ ಇದೆ. ಆ ಫೀಡ್ಬ್ಯಾಕ್ ಫಾರ್ಮನ್ನು ತುಂಬಬೇಕಂತ ಬಂತು. ಯಾರದನ್ನು ಜಾಸ್ತಿ ತುಂಬ್ತಿರಲಿಲ್ಲ, ಬಟ್ ನಾನು ಒಂದು ಅವಕಾಶ ಅಂತ ಹೇಳಿ ಆ ಫೀಡ್ಬ್ಯಾಕ್ ಫಾರ್ಮನ್ನು ತುಂಬಿದೆ. ಮತ್ತು ಕೆಲವು ಸರ್ತಿ ಏನಾಗ್ತದೆ ಅಂತ ಹೇಳಿದೆ, ಈ ಮನದಾಳದ ಮಾತನ್ನು ಹೇಳುವಾಗ ಅದು ನಮ್ಮದೇ ಭಾಷೆಯಲ್ಲಿ ಹೇಳಬೇಕು ವಿನಃ ನನಗೆ ಆವಾಗ ಇಂಗ್ಲೀಷಲ್ಲಿ ಜಾಸ್ತಿ ಒಂದು ಹಿಡಿತ ಇರಲಿಲ್ಲ. ಸೊ ನಾನು ಕನ್ನಡದಲ್ಲಿ ಬರೆದುಬಿಟ್ಟೆ ಎಲ್ಲನ. ಏನಂತ ಹೇಳಿದರೆ, ಇದರಿಂದ ನನಗೆ ಖುಷಿಯಾಗಿದೆ, ಇದು ನನ್ನ ಡ್ರೀಮ್ ಜಾಬ್ ಇತ್ತು, ಆದರೆ ಈ ಒಂದು ಕೆಲವು ಕಾರಣಗಳಿಂದ ಹೀಗಾಯಿತು, ಅದರಿಂದ ನಾನು ಸೈನ್ಯಕ್ಕೆ ಜಾಯ್ನ್ ಆಗಲಿಕ್ಕೆ ಲಾಯಕ ಇಲ್ಲದೇ ಇರ್ಬೋದು, ಆದರೆ ಇಲ್ಲಿ ಕಲಿತ ಕೆಲವು ಶಿಸ್ತನ್ನು ನಾನು ನಿಜ ಜೀವನದಲ್ಲಿ ನಾನು ಅಳವಡಿಸ್ತೇನೆ ಅಂತ ಎಲ್ಲ ಹೇಳಿದೆ. ಕಡೆಗೆ ಒಂದು ಮಾತು ನಾನು ಸ್ವಲ್ಪ ಉದ್ದಟತನದಿಂದ ಬರೆದೆ. ಸೊ ನೀವು ಇದಕ್ಕೆ ನನಗೆ ಶಿಕ್ಷೆ ಕೊಟ್ಟಿದ್ದೀರಿ, ಇದು ನಾನು ಶಿಕ್ಷೆ ಅಂತ ಭಾವಿಸೋದಿಲ್ಲ. ಯಾಕಂತ ಹೇಳಿದರೆ ನಾನು ಮನಸಾರೆ ಮಾಡಿರಲಿಲ್ಲ. ಮತ್ತು ಒಂದು 250 ರೂಪಾಯಿ ನನಗೆ ಕೊಡಲಿಲ್ಲ ನೀವು, ನಾನು ಇದು ನನ್ನ ಭಾರತೀಯ ಸೇನೆಗೆ ನನ್ನಿಂದಾಗುವ ಕೊಡುಗೆ ಅಂತ ಹೇಳಿ ಅದರ ಬರೆದು ಮುಗಿಸ್ಬಿಟ್ಟೆ. ಅದು ಸ್ವಲ್ಪ ಉದ್ದಟತನ ಆಯಿತು. ಆದರೆ ಒಂದು ಅರ್ಧ ಗಂಟೆಯಲ್ಲಿ ನನಗೆ ಒಂದು ಆಫೀಸರಿಂದ ಕಾಲ್ ಬಂತು. ನನಗೆ ಒಂದು ಭಾಳ ಹೆದರಿಕೆ ಆಯಿತು. ಯಾಕಂತ ಹೇಳಿದರೆ ಇವರು ಇನ್ನೂ ಏನಾದರೂ ಒಂದು ಶಿಕ್ಷೆ ಕೊಟ್ಟುಬಿಟ್ರೆ ಅಥವಾ ಏನಾದರೂ ಜೈಲಿಗೆ ಹಾಕಿಬಿಟ್ರೆ ಅಂತ ಹೇಳಿ ಭಾರಿ ಒಂದು ಹೆದರಿಕೆ ಆಯಿತು. ಹೋದೆ. ಅವರು ಕನ್ನಡದವರಾಗಿದ್ದರು. ಯಾಕಂತ ಹೇಳಿದರೆ ಕನ್ನಡದಲ್ಲಿ ಬರೆದವರು ಅದು ಅವರಿಗೆ ಹೋಗಿತ್ತು. ಅವರು ನನ್ನ ಕರೆದ್ರು, ಕೂರಿಸಿದ್ರು, ಒಂದು ಚಹಾ ಕೊಟ್ಟರು. ಆಮೇಲೆ ಹೇಳಿದರು, ನೀನು ಎಲ್ಲ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ, ನೀವು ಆದರೆ ನೀನು ಸೈನ್ಯಕ್ಕೆ ಜಾಯ್ನ್ ಆಗೋದು ಯಾಕಂತ ಹೇಳಿದರೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಿನ್ನ ಇದರಿಂದ ಮಾತ್ರ ಅಂತಲ್ಲ, ಬೇರೆ ಒಂದು ಕೆಲವು ಕಾರಣಗಳಿಂದ ನೀನು ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡಲಿಲ್ಲ. ಆದರೆ ಕಡೆಗೆ ಹೇಳಿದರು, ಆ 250 ರೂಪಾಯಿ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಒಂದು ಸ್ಪೆಷಲ್ ಸ್ಯಾಂಕ್ಷನ್ ಮಾಡಿ ನನಗೆ ಕೊಟ್ಟರು. ನಾನು ಅಲ್ಲಿಂದ ಮನಸ್ಸು ಒಂದು ಸ್ವಲ್ಪ ಹಗುರ ಮಾಡಿ ನಾನು ವಾಪಸ್ ಊರಿಗೆ ಬಂದೆ. ಆದರೆ ಇದರದ್ದು 2ನೇ ಅಧ್ಯಾಯ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಆಗಿದ್ದು 1988ರಲ್ಲಿ ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಇರುವಾಗ. 2 ತಿಂಗಳ ಹಿಂದೆ ನಮ್ಮ ಯೂನಿವರ್ಸಿಟಿಗೆ ನನಗೆ ಒಂದು ಮೇಲ್ ಬಂತು. ಅದು ಆರ್ಮಿ ಜನರಲ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಸೌತ್ ಬ್ಲಾಕ್ ರಾಷ್ಟ್ರಪತಿ ಭವನದಿಂದ ಒಂದು ಮೇಲ್. GK ಪ್ರಭುಗ್ ಅಂತಲ್ಲ, ರಿಜಿಸ್ಟ್ರಾರಿಗೆ. ನಾವು ಭಾರತೀಯ ಸೇನೆಯವರಿಗೆ ಮಣಿಪಾಲ ಯೂನಿವರ್ಸಿಟಿಯಿಂದ ಏನಾದರೂ ಅವರಿಗೆ ಒಂದು ಎಜುಕೇಷನ್ ಕೊಟ್ಟು ಅವರೊಂದು ಮೇನ್ ಸ್ಟ್ರೀಮಿಗೆ ಬರುವ ನಿಮ್ಮ ಹತ್ರ ಏನಾದರೂ ಒಂದು ಡಿಸ್ಕಷನ್ ಮಾಡಲಿಕ್ಕೆ ಬರ್ತೀರಾ ಅಂತ ನನಗೊಂದು ಮೇಲ್ ಬಂತು. ನಾನು ಮತ್ತು ನನ್ನ ವೈಸ್ ಚಾನ್ಸಲರ್ ವಿನೋದ್ ಭಟ್ರು ಅವರ ಒಟ್ಟಿಗೆ ನಾವು ಆರ್ಮಿ ಹೆಡ್ ಕ್ವಾರ್ಟರ್ಸಿಗೆ ಹೋಗಿದ್ವಿ. ಅಲ್ಲಿಗೆ ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೋಡಿ, ಆರ್ಮಿಗೆ ಜಾಯ್ನ್ ಆದರೆ ನನಗೆ ಬೇರೆ ರೀತಿಯಲ್ಲಿ ಏನು ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಡ್ರೀಮ್ ಜಾಬ್ ಆಗಿತ್ತು. ಬಟ್ ಈ ವಿಷಯದಲ್ಲಿ ಅದು ಡಿಸ್ಕಷನ್ ನಡೀತಾ ಇದೆ. ಇದು ಎಲ್ಲ ರೀತಿಯಲ್ಲಿ ಒಳಾದರೆ ಇಂದು ಇಡೀ ಆರ್ಮಿಗೆ ಮಣಿಪಾಲ ವಿಶ್ವವಿದ್ಯಾಲಯದಿಂದ ಒಂದು ಅವರಿಗೆ ಆರ್ಮಿ ಜವಾನ್ಸಿಗೆ ಒಂದು ವಿದ್ಯೆಯನ್ನು ಕಲಿಸಿ ಅವರಿಗೊಂದು ಡಿಗ್ರಿ ಕೊಡುವ ಒಂದು ಕಾರ್ಯಕ್ರಮವನ್ನು ನಾವು ಡಿಸ್ಕಷನ್ ನಡೀತಾ ಇದೆ. ನಾನು ಅಲ್ಲಿ ಮೊನ್ನೆ ಹೋದಾಗ ಜನರಲ್ ಹತ್ರ ನಾನು ಹೇಳಿದ್ದೆ ಈ ವಿಷಯ ಹೀಗೆ ಆಯಿತು ಅಂತ. ಅವರು ಕೂಡ ಹೇಳಿದರು, ನಿನಗೆ ಡ್ರೀಮ್ ಜಾಬ್ ಸಿಗದೇ ಇರ್ಬೋದು, ಬಟ್ ಈ ವಿಷಯದಲ್ಲಿ ನಿನ್ನ ಡ್ರೀಮನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಅವರು ಕೂಡ ಹೇಳಿದ್ದಾರೆ. ಇದು ಎಲ್ಲ ರೀತಿಯಲ್ಲಿ ನಡೆದರೆ ಮುಂದಿನ ಆರ್ಮಿ ಡೇ ದಿನ ನಮ್ಮ ಡಾಕ್ಟರ್ ರಾಮದಾಸ್ ಪೈ ಅವರು ಮತ್ತು ಆರ್ಮಿ ಚೀಫ್ ಒಂದು ಒಪ್ಪಂದ ಮಾಡುವ ಒಂದು ಅವಕಾಶ ನಮಗೆ ಲಭಿಸ್ತಾ ಇದೆ. ಹೌದು ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಲೈಫಿನ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ಬಂದದ್ದು ಮಣಿಪಾಲಕ್ಕೆ ಬಂದ ನಂತರ.
ಸೊ ಮಣಿಪಾಲ್ ಯೂನಿವರ್ಸಿಟಿ ಯಾವಾಗ ನಿಮಗೆ ಡೋರ್ಸ್ ಓಪನ್ ಮಾಡಿಕೊಂಡು ಪಾಠ ಮಾಡುವಂಥ ಕೆಲಸವನ್ನು ಕೊಟ್ಟಿತ್ತು, ದ್ಯಾಟ್ ವಾಸ್ ದ ಮೇಜರ್ ಟರ್ನಿಂಗ್ ಪಾಯಿಂಟ್. ಸರ್ ಹೇಳಿ ಸರ್, ಟೀಚಿಂಗ್ ಜಾಬ್ ಹೇಗಿತ್ತು? ಓಕೆ, ಸೊ ಮಣಿಪಾಲಕ್ಕೆ ಜಾಯಿನ್ ಆಗುವಾಗ ಹೌದು, ಒಂದು ಟೀಚಿಂಗ್ಗೆ ಒಂದು ಆ್ಯಸ್ ಅ ಟೀಚರ್ ಆಗಿ ಬರ್ತಾ ಇದ್ದೆ. ಸೊ ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಆಯಿತು. ಏಕಂತ ಹೇಳಿದರೆ ಮಣಿಪಾಲ ವಿಶ್ವವಿದ್ಯಾಲಯದಲ್ಲಿ ಬರೀ ನಮ್ಮ ಲೋಕಲ್ ಮಕ್ಕಳು ಇರೋದಿಲ್ಲ, ಬೇರೆ ಬೇರೆ ಪ್ರದೇಶಗಳಿಂದ, ಫಾರಿನ್ನಿಂದ ಇಲ್ಲಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಸೊ ಅವರನ್ನು ಒಂದು ಒಟ್ಟುಗೂಡಿಸಿ ಒಂದು ಕಲಿಸೋದು ಅಷ್ಟೊಂದು ಸುಲಭ ಕಾಣಿಸ್ತಿರಲಿಲ್ಲ. ಸ್ವಲ್ಪ ಬಹಳ ಒಂದು ಕಷ್ಟ ಆಯಿತು. ನಾನು ಹೇಳಿದ ಅವರಿಗೆ ಗೊತ್ತಾಗ್ತಾ ಇದೆಯೋ ಅಥವಾ ಅವರಿಗೆ ಬೇಕಾಗಿರೋದು ನಾನು ಕಲಿಸ್ತಾ ಇದೆಯೋ ಅಂತ ಗೊತ್ತಿರಲಿಲ್ಲ. ಸ್ಲೋಲಿ ನನಗೆ ಇಲ್ಲಿ ಕೆಲವರೆಲ್ಲ ನನ್ನ ಸೀನಿಯರ್ ಪ್ರೊಫೆಸರ್, ಅದರಲ್ಲಿ ಒಬ್ಬರ ಹೆಸರು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರೊಫೆಸರ್ ಎಸ್.ಜೆ. ಭಟ್ರು ಅಂತ. ಅವರು ನನಗೆ ಮೆಂಟರ್ ಆಗಿದ್ದರು. ಅವರು ಯಾವಾಗಲೂ ಹೇಳ್ತಾಯಿದ್ರು, ಹೀಗೀಗೆ ಮಾಡು, ಮಕ್ಕಳಿಗೆ ಆ ರೀತಿಯಲ್ಲಿ ಅದನ್ನು ಕಲಿಸು ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಅವರು ಕಲಿಸಿದರು. ನೋಡಿ, ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಬರೀ ಟೀಚಿಂಗ್ ಅಂತ ಹೇಳಿದರೆ ಬರೀ ಟೀಚಿಂಗ್ ಅಲ್ಲ, ಈ ಎಸ್ಪೆಷಲಿ ಎಟ್ ದ ಹೈಯರ್ ಎಜುಕೇಷನಲ್ಲಿ ನಾವು ಮೆಂಟರ್ ಆಗಿರಬೇಕು. ಮೆಂಟರ್ ಹೇಳಿದರೆ ಅವರಿಗೆ ಔಟ್ಸೈಡ್ ದ ಕ್ಲಾಸ್ ರೂಮ್ ಕೂಡ ನಾವು ಅದನ್ನು ಕೆಲವೊಂದು ವಿಷಯಗಳನ್ನು ಹೇಳ್ಕೊಳ್ಬೇಕಾಗ್ತದೆ. ಅವರ ಕೆಲವೊಂದು ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅವರಿಗೆ ಒಂದು ಸ್ವಲ್ಪ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಬೇಕಾಗ್ತದೆ. ಈಗ ಹೇಳ್ತೀವಲ್ಲ ಹ್ಯಾಂಡ್ ಹೋಲ್ಡಿಂಗ್ ಅಂತ, ಸೊ ಅದನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದು ಎಲ್ಲ ರೀತಿಯಲ್ಲಿ ಮಾಡಿದ ನಂತರ ಸೊ ನನಗೂ ಮತ್ತು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಏನಂತ ಹೇಳಿದ್ದೀರಾ, ಆ ರಿಲೇಷನ್ನು ಬೆಳೆದು ಬಿತ್ತು. ಸೊ ಆ ರೀತಿಯಲ್ಲಿ ಆ ಟೀಚಿಂಗ್ ಪ್ರೊಸೆಸ್ಸು ಕಂಟಿನ್ಯೂ ಆಗ್ತಾ ಹೋಗಿ ಸಾಧಾರಣ ಒಂದು 25 ವರ್ಷದಿಂದ ನಾನು ಆ ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದೇನೆ. ಹೌದು. ಸೊ ಟೀಚಿಂಗ್ ಪೋಸ್ಟನ್ನು ಮುಗಿಸಿದ ನಂತರ ಸೊ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಅರ್ಹತೆಗಳನ್ನು ಗಮನಿಸ್ಕೊಂಡು, ನಿಮ್ಮ ಪ್ರಾಮಾಣಿಕತೆಯನ್ನು ಗಮನಿಸ್ಕೊಂಡು ರಿಜಿಸ್ಟ್ರಾರ್ ಹುದ್ದೆಗೆ ನೇರವಾಗಿ ನಿಮ್ಮನ್ನು ತಗೊಂಬಂದು ಕೂರಿಸಿದರು. ಸೊ ನಿಮ್ಮಲ್ಲಿ ಯಾವ ಅರ್ಹತೆಗಳನ್ನು ಅವರು ಗುರುತಿಸಿದ ಭಾವಿಸ್ಕೊಳ್ತೀರಾ ಸರ್ ನೀವು, ನಿಮ್ಮ ಪ್ರಕಾರ? ಸೊ ಅದು ಯುವ ಜನತೆಗೆ ಮಾರ್ಗದರ್ಶಕವಾಗಬಹುದು. ಹಾಂ, ಸೊ ಅದು ನನಗೆ ಆ ಆಫರ್ ಕೊಡುವಾಗ ನಾನು ನನ್ನ ಮೇಲಾಧಿಕಾರಿಯವರಿಗೆ ಕೇಳಿದ್ದೆ, ಸೊ ಯಾವ ರೀತಿಯಲ್ಲಿ ಅದನ್ನು ನೀವು ನನ್ನನ್ನು ತಗೊಂಡಿದ್ದೀರಿ ಅಂತ. ಸೊ ಮೋಸ್ಟ್ಲಿ ನನಗೆ ಅನಿಸುತ್ತೆ, ಈ ವಿದ್ಯಾರ್ಥಿಗಳನ್ನು ಅಥವಾ ನಮ್ಮ ಸಿಬ್ಬಂದಿ ವರ್ಗರು, ನನ್ನದೇ ಒಂದು ಕೊಲೀಗ್ ಫ್ರೆಂಡ್ಸ್ ಇದ್ದಾರೆ, ಅವರ ಕಷ್ಟಗಳನ್ನು ಸೊ ಒಂದು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಾರ್ಯ ಅಲ್ಲಿ ಬೇಕಾಗ್ತದೆ. ಆ ಒಂದು ಕ್ವಾಲಿಟಿ ನನ್ನಲ್ಲಿ ಇದೆಯಾ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದರೆ ಎ ಗುಡ್ ಲಿಸನರ್. ಏಕಂತ ಹೇಳಿದರೆ ಕಷ್ಟಗಳು ತುಂಬ ಅವರ ಕಷ್ಟಗಳು ಇರ್ತವೆ, ಆ ಕಷ್ಟವನ್ನು ಕೂಲಂಕಷವಾಗಿ ಕೇಳಬೇಕಾಗ್ತದೆ. ಕೆಲವು ಸರ್ತಿ ನಾನು ಅವರ ಕೆಲವೊಂದು ಆಶಯಗಳನ್ನು ನಾನು ಅದು ಆಗೋದಿಲ್ಲ ಅಂತ ಒಂದು ಹೇಳಬೇಕಾಗ್ತದೆ, ಅದೊಂದು ಸ್ವಲ್ಪ ದುಃಖದ. ಬಟ್ ಆದರೂ ಕೂಡ ಕೆಲವು ಸರ್ತಿ ಅದು ಆಗೋದಿದ್ದರೆ ಅದನ್ನು ಒಂದು ನಮ್ಮ ಬೇರೆ ಒಂದು ಮ್ಯಾನೇಜ್ಮೆಂಟಿನ ಒಂದು ಪಾಲಿಸಿಯಲ್ಲಿ, ಒಂದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಅವರ ಹತ್ರ ಹೇಳಿ ಈ ರೀತಿ ಎಲ್ಲ ಪಾಲಿಸಿಯನ್ನು ಚೇಂಜ್ ಮಾಡ್ಬೋದು, ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯದಾಗ್ತದೆ ಅಂತ ಆ ಓಪನ್ ಮೈಂಡ್ನೆಸ್ ಇಟ್ಕೊಂಡು ನಾವು ಆಗ್ತದೆ. ಅಂತ ಹೇಳಿದರೆ ಪ್ರತಿಯೊಬ್ಬರು ಬರ್ತಾಗಿರುವಾಗ ಅವರು ಅದೇ ಪ್ರಾಬ್ಲಮ್ ಇಟ್ಕೊಂಡು ಬರ್ತಾ ಇಲ್ಲ, ಅವರೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಒಟ್ಟಿಗೆ ಒಂದು ಆಶಯವನ್ನು ಇಟ್ಕೊಳ್ತಿರ್ತಾರೆ. ಅವರ ಹೋಪ್ಸನ್ನು ನಾವು ಅದನ್ನು ಚೆನ್ನಾಗಿ ಅದನ್ನು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಮ್ಯಾನೇಜ್ಮೆಂಟಿಗೆ ತಿಳಿಸಿ ಅದಕ್ಕೆ ಬೇಕಾಗಿರೋ ಒಳ್ಳೆ ಪಾಲಿಸಿಗಳನ್ನು ಮಾಡಬೇಕಾಗಿರೋದು ಅದು ಒಂದು ಅಡ್ಮಿನಿಸ್ಟ್ರೇಟರ ಒಂದು ಲಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಳೆದ 7 ವರ್ಷಗಳಿಂದ ನಾನು ಆ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ಅತ್ಯಂತ ಮಹೋನ್ನತವಾಗಿರ್ತಕ್ಕಂಥ ಮಣಿಪಾಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಕುಲಸಚಿವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ವಿಶೇಷವಾಗಿ 25,000 ವಿದ್ಯಾರ್ಥಿಗಳ ಬಹಳ ಅದ್ಭುತವಾಗಿರ್ತಕ್ಕಂತಹ ಸೊ ಮಣಿಪಾಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ ಕೆಲಸ ಮಾಡೋ ಸುಲಭದ ಕೆಲಸ ಅಲ್ಲ. 25,000 ಪೇರೆಂಟ್ಸನ್ನು ಅವ್ರು ಕೇಳಬೇಕಾಗ್ತದೆ, ಸಾವಿರಾರು ಸಂಖ್ಯೆಯ ಸ್ಟಾಫನ್ನು ಮಾತಾಡಿಸ್ಬೇಕಾಗತ್ತೆ. ಇದೆಲ್ಲ ಜವಾಬ್ದಾರಿಗಳ ಮಧ್ಯೆ ಸಾಕಷ್ಟು ಒತ್ತಡ ಇದ್ದರೂ ಕೂಡ ಯಾವತ್ತೂ ನಗುತ್ತಾ ಅವ್ರ ಕೆಲಸಗಳನ್ನು ಮಾಡ್ತಾರೆ. ಅಂಥವರನ್ನ ಇವತ್ತು ಮತ್ತೆ ಮಾತಾಡಿಸ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಒಂದು ಸಣ್ಣ ಬ್ರೇಕ್ ತಗೋತಾ ಇದೆ. ಸ್ನೇಹಿತರ, ಸ್ಕೈಸ್ ದ ಲಿಮಿಟ್ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂಥ ಕಾರ್ಯಕ್ರಮ. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಹೇಗೆ ಬದುಕನ್ನು ರೂಪಿಸ್ಕೊಳ್ತಾರೆ ಅಂತ ಹೇಳಿ ಆಲಿಸಬೇಕು ಅಂತ ನಂಗೆ ಅನಿಸ್ತಾ ಇದೆ. ನನ್ನ ಮಾತುಗಳು ಕಮ್ಮಿ ಇರ್ತವೆ, ಅತಿಥಿಗಳು ಮಾತಾಡ್ತಾರೆ, ಅವರ ಮಾತನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ನಾನು ಮತ್ತೆ ತಮಗೆ ಡಾಕ್ಟರ್ ಜಿ.ಕೆ. ಪ್ರಭು ಅವರನ್ನು ಪರಿಚಯ ಮಾಡ್ತಾ ಇದ್ದೇನೆ. ಮಣಿಪಾಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿ ಅವರು ಇಡೀ ಕ್ಯಾಂಪಸನ್ನು ಮತ್ತು ಸಾಕಷ್ಟು ಕ್ಯಾಂಪಸ್ಗಳನ್ನು ಮುನ್ನಡೆಸ್ತಾ ಇದ್ದಾರೆ. 2 ಫಾರಿನ್ ಕ್ಯಾಂಪಸ್ಗಳಿವೆ ಸ್ನೇಹಿತರೆ, 25,000 ವಿದ್ಯಾರ್ಥಿಗಳನ್ನು ಅವರು ಮುನ್ನಡೆಸ್ತಾ ಇದ್ದಾರೆ. ಸೊ ಅವರ ಮಾತನ್ನು ಮತ್ತೆ ಕೇಳ್ತಾ ಮುಂದಕ್ಕೆ ಹೋಗೋಣ. ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಕಾರ್ಯಕ್ರಮ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಯಾಗಿದ್ದಾಗ ತುಂಬ ಆರ್ಥಿಕ ಸಮಸ್ಯೆ ಇತ್ತು ಅಂತ ನೀವು ಹೇಳಿದಿರಿ. ಸಾಕಷ್ಟು ವಿದ್ಯಾರ್ಥಿ ವೇತನ ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅದರಿಂದ ಪ್ರೇರಣೆಗಳು ಸ್ಟಾರ್ಟ್ ಆಯಿತು. ಅದರ ಬಗ್ಗೆ ಕೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. ಓಕೆ, ಸೊ ಹೌದು,
ವಿದ್ಯಾರ್ಥಿ ಆಗಿದ್ದಾಗ ಕೆಲವೊಂದು ಆರ್ಥಿಕ ಸಂಕಷ್ಟದಿಂದ ಕೆಲವೊಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ತಾಯಿದ್ದೆ. ಭಾಳಷ್ಟು ಸಂಘ ಸಂಸ್ಥೆಗಳಿಂದ ಸ್ಕಾಲರ್ಶಿಪ್ ಸಿಗ್ತಾಯಿತ್ತು. ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಕೂಡ ಸಿಗ್ತಾಯಿತ್ತು. ಅದು ಅಲ್ಲದೆ ಕೆಲವೊಂದು ಬ್ಯಾಂಕಿಂದನೂ ಕೂಡ ಒಂದು ಎಜುಕೇಷನ್ ಲೋನನ್ನು ತೊಗೊಂಡಿದ್ದೆ. ಅದು ಕೂಡ ಸಾಕಾಗಲಿಲ್ಲ. ಇಂಜಿನಿಯರಿಂಗ್ ಮಾಡ್ತಾ ಇರುವಾಗ ಕೆಲವು ಸ್ವಲ್ಪ ವರ್ಕ್ಶಾಪಿಗೆ ಹೋಗಿ ಸ್ವಲ್ಪ ಸಾಯಂಕಾಲ ಒಂದು ಕೆಲಸ ಮಾಡಿ ಅದರಿಂದ ಒಂದು ಸ್ವಲ್ಪ ದುಡ್ಡನ್ನು ಕೂಡ ಸಂಪಾದಿಸ್ತಾ ಇದ್ದೆ. ಸೊ ಅದೆಲ್ಲ ಮುಗಿಸಿದ ನಂತರ ನಮ್ಮ ಯೂನಿವರ್ಸಿಟಿಗೆ ಬಂದು ಒಂದು ಸರ್ತಿ ನಮ್ಮ ಮನಸ್ಸಲ್ಲಿ ಬಂತು, ಈ ನಮಗೆಲ್ಲರಿಗೂ ಸಹಾಯ ಮಾಡುವ ಒಂದು ಸ್ಕಾಲರ್ಶಿಪ್ನವರಿಗೆ ಕೊಟ್ಟವರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕು ಅಂತ ಕೆಲವೊಂದು ಸ್ಕಾಲರ್ಶಿಪ್ ಸಂಘ ಸಂಸ್ಥೆಗಳಿಗೆ ಲೆಟ್ರನ್ನು ಕೂಡ ಬರೆದಿದ್ದೆ. ಸೊ ಅದೇ ಮುಂದುವರಿತಾಗಿ ನಾನು ರಿಜಿಸ್ಟ್ರಾರ್ ಆದ ನಂತರ ಒಂದು ದಿನ ನಮ್ಮ ಸಂಸ್ಥೆಗೆ ಜಿಂದಾಲ್ ಕಂಪನಿಯವರ ಬಾಸ್ ಬರ್ತಾಯಿದ್ರು. ಅವರು ರಾಮದಾಸ್ ಪೈ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ನನಗೂ ಕೂಡ ಅವರೊಟ್ಟಿಗೆ ಒಂದು ಸಂವಾದ ಮಾಡುವ ಒಂದು ಅವಕಾಶ ಬಂತು. ಸೊ ಅದನ್ನೆಲ್ಲ ಮುಗಿಸಿದ ನಂತರ ನನ್ನ ಮನಸ್ಸಲ್ಲಿತ್ತು, ಏಕಂತ ಹೇಳಿದರೆ ಜಿಂದಾಲ್ ಫೌಂಡೇಶನಿಂದ ನಾನು ಕೂಡ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೆ. ಆ ಕಂಪನಿಯಿಂದ ಒಂದು ಬಾಸ್ ಇಲ್ಲೇ ಬಂದಿದ್ದಾರೆ, ಅವರಿಗೊಂದು ಮುಖತಃ ನಾನು ಒಂದು ಥ್ಯಾಂಕ್ಸ್ ಹೇಳಬೇಕಂತ ಹೇಳಿ ಅದಕ್ಕೆ ನಾನು ಹಾತೊರಿತಾ ಇದ್ದೆ. ಕಡೆಗೆ ಹೊರಡುವ ವೇಳೆಯಲ್ಲಿ ನಾನು ಅವರಿಗೆ ಒಂದು ಮಾತು ಹೇಳಿದೆ, ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ಏಕಂತ ಹೇಳಿದರೆ ಸಣ್ಣದಿರುವಾಗಿಂದೂ ನಿಮ್ಮ ಸಂಸ್ಥೆಯಿಂದ ನಾನು ಸ್ಕಾಲರ್ಶಿಪ್ ಪಡ್ಕೊಂಡಿದ್ದೇನೆ. ನಿಜವಾಗಿ ನನಗೆ ತುಂಬ ಥ್ಯಾಂಕ್ಸ್. ನಾನು ಮುಖತಃ ನಿಮ್ಮನ್ನು ಭೇಟಿ ಮಾಡ್ತೀನೋ ಇಲ್ಲೋ ಅಂತ ಭಾವನೆ ಇತ್ತು, ಆದರೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಿದೆ. ಅವರಿಗೂ ಕೂಡ ತುಂಬ ಸಂತೋಷವಾಯಿತು. ಡಾಕ್ಟರ್ ಪೈ ಅವರ ಹತ್ರ ಕೂಡ ಅವರು ಹೇಳಿದರು, ನಿಮ್ಮ ಸಂಸ್ಥೆಯ ರಿಜಿಸ್ಟ್ರಾರ್ ಇಟ್ ಈಸ್ ಆಲ್ಸೋ ಎ ಬೆನಿಫಿಷಿಯರಿ ಆಫ್ ಅವರ್ ಫೌಂಡೇಶನ್ ಅಂತ ಹೇಳಿ ಅವರು ತುಂಬ ಸಂತೋಷದಿಂದ ಅವರು. ಅದು ಹೋದ ನಂತರ ನಮಗೆ ಡಾಕ್ಟರ್ ರಾಮದಾಸ್ ಪೈ ಅವರು ಒಂದು ಸರ್ತಿ ಕರೆದು ಹೇಳಿದರು, ನೀನು ಸ್ಕಾಲರ್ಶಿಪ್ಪಲ್ಲಿ ಕಲಿತಾ ಇದೆಯಾ ಅಂತ. ಕಲಿತಾ ಇದ್ದೆ ಸರ್ ಅಂತ ಹೇಳಿದೆ. ಎಷ್ಟು ಅಮೌಂಟ್ ಸಿಗ್ತಿತ್ತು ನಿನಗೆ ಅಂತ ಹೇಳಿ. ಅದೊಂದು ಸಾಧಾರಣ 50-100 ರೂಪಾಯಿ ಪ್ರತಿ ವರ್ಷಕ್ಕೆ ಸಿಗ್ತಾ ಇತ್ತು ಸರ್ ಅಂತ. ಸೊ ಅಷ್ಟು ಅಮೌಂಟಿಗೆ ನೀನು ಇಷ್ಟೊಂದು ನೆನಪಿನ್ನು ಇಟ್ಕೊಂಡಿದ್ದೀಯಾ ಅಂತ ಹೇಳಿದರು. ಸೊ ಸ್ಕಾಲರ್ಶಿಪ್ಪಲ್ಲಿ ಕಲಿಯುವುದೇ ಒಂದು ದೊಡ್ಡ ಸಂಗತಿ. ಅದರಲ್ಲಿ ಅಮೌಂಟು ಇಂಪಾರ್ಟೆಂಟ್ ಅಲ್ಲ ಸರ್, ಅದನ್ನು ನೆನಪಿಟ್ಕೊಳ್ಳೋದು ಎಲ್ಲರೂ ನೆನಪಿಟ್ಕೊಳ್ತಾರೆ ಅಂತ ಹೇಳಿದರು. ಅದರ ನಂತರ ಮಣಿಪಾಲ್ ಯೂನಿವರ್ಸಿಟಿಲಿ ಅದಕ್ಕಿಂತ ಮೊದಲು ಸ್ಕಾಲರ್ಶಿಪ್ ಇತ್ತು. ಅದರ ನಂತರ ಡಾಕ್ಟರ್ ರಾಮದಾಸ್ ಪೈ ಅವರು ನನ್ನನ್ನು ಕರೆದು ಸ್ಕಾಲರ್ಶಿಪ್ಪನ್ನು ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳಿದರೆ, ಬಡ ಮಕ್ಕಳಿಗೆ ಜಾಸ್ತಿ ಸ್ಕಾಲರ್ಶಿಪ್, ದಿಸ್ ಇಸ್ ಕಾಲ್ಡ್ ಎಸ್ ಎ ಮೆರಿಟ್ ಕಮ್ ಮೀನ್ಸ್ ಅಂತ. ಅಂದರೆ ಅವರ ವಾರ್ಷಿಕ ಆದಾಯದ ಮೇಲೆ ಒಂದು ಸ್ಕಾಲರ್ಶಿಪ್ ಸ್ಕೀಮನ್ನು ಅವರು ನನಗೆ ಹಾಕಲಿಕ್ಕೆ ತುಂಬ ಪ್ರೇರಣೆಯನ್ನು ಕೊಟ್ಟಿದ್ದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ಪಲ್ಲಿ ಬಹಳಷ್ಟು ಬಡ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ವರ್ಷಕ್ಕೆ ಸಾಧಾರಣ 15-16 ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ನಾವು ಬಡ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಟ್ಕೊಂಡಿದ್ದಾರೆ. ಅದು ನನಗೆ ಇವಾಗ ತುಂಬ ಸಂತೋಷವಾಗ್ತಾ ಇದೆ. ಸ್ಕಾಲರ್ಶಿಪ್ ಕೊಡುವವರು ಯೂನಿವರ್ಸಿಟಿ ಆದರೂ ಕೂಡ ಇದಕ್ಕೆ ಒಂದು ಒಳ್ಳೆಯ ಸ್ಕೀಮನ್ನು ಕೊಡುವ ಒಂದು ಅವಕಾಶ ನನಗೆ ಬಂದಿತ್ತು. ಅದು ನನಗೆ ಭಾಳ ಸಂತೋಷ ಕೊಡ್ತಾ ಇದೆ. ಜಿಂದಾಲ್ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಸ್ಕಾಲರ್ಶಿಪ್ ಇಷ್ಟೊಂದು ದೊಡ್ಡ ಅಮೌಂಟಿಗೆ ನಿಮಗೆ ಪ್ರೇರಣೆ ಕೊಟ್ಟಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಇದರಿಂದ ತುಂಬ ವಿದ್ಯಾರ್ಥಿಗಳು ಪ್ರಯೋಜನಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸರ್, ಕುಲಸಚಿವರ ಹುದ್ದೆ ತುಂಬ ಸುಲಭ ಅಲ್ಲ, ಅದು ಮುಳ್ಳಿನ ಹಾಸಿಗೆ ಅಂತ ನೀವು ಹೇಳ್ತೀರಿ. ತುಂಬ ಸ್ಟ್ರೆಸ್ ತೊಗೊಂಬರ್ತಾರೆ, ಒತ್ತಡ ತೊಗೊಂಬರ್ತಾರೆ, ಇನ್ಫ್ಲುಯೆನ್ಸ್ ತೊಗೊಂಬರ್ತಾರೆ. ನೀವೆಲ್ಲವ ನಿಭಾಯಿಸಬೇಕು. ನಿಮ್ಮಲ್ಲಿ ಏನು ವಿಶೇಷವಾದ ಕ್ವಾಲಿಟಿ ಇದೆ ನಿಭಾಯಿಸ್ಲಿಕ್ಕೆ ಅದನ್ನು ಅಂತ ಹೇಳಿ? ಸೊ ಅದು ಹೇಗಂತ ಹೇಳಿದರೆ, ಪ್ರತಿಯೊಂದು ಮನುಷ್ಯರಿಗೆ ಆಲ್ಟ್ ಕಂಟ್ರೋಲ್ ಡಿಲೀಟ್ ಅಂತ ಮಾಡಬೇಕು ಅಂತ ಹೇಳಿದರೆ, ನೀವು ಕಂಪ್ಯೂಟರಲ್ಲಿ ನೋಡಿರ್ಬೋದಲ್ಲ, ಅದು ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ತದೆ. ಅದನ್ನು ನಿಜ ಜೀವನದಲ್ಲಿ ಹೇಗೆ ಮಾಡಬೇಕಂತ ನಾವು ನಮ್ಮದೇ ಒಂದು ರೀತಿಯಲ್ಲಿ ಹಾಕ್ಕೊಳ್ಬೇಕು. ನಿಜವಾಗಿ ನೋಡಿದರೆ ನನಗೆ ಮನೆಯಲ್ಲಿ ನನ್ನ ಮಗಳು ಮೇಘ ಅಂತ ಹುಡುಗಿ, ನನ್ನ ಮಗಳು, ಅವಳು ನನಗೆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಲು ತುಂಬ ಸಹಾಯ ಮಾಡ್ತಾ ಇದ್ದಾಳೆ. ಅವಳೊಟ್ಟಿಗೆ ಕೆಲವು ಬಾಲ್ಯದ ಕೆಲವು ಘಟನೆಗಳನ್ನು ಇದನ್ನು ನಾನು ಅವರನ್ನು ಹೇಳ್ತಾ ಇದ್ದೇನೆ. ಅವಳು ಕೂಡ ನನಗೆ ಆ ರೀತಿಯಲ್ಲಿ ಸುಮಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಘಟನೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು 10th ಸ್ಟ್ಯಾಂಡರ್ಡ್ ನಿಮಗೆ ಹೇಳಿರ್ಬೋದು 3ನೇ ಸ್ಥಾನದಲ್ಲಿ ಬಂದಿದ್ದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ನವರಿಗೆ ಅವರಿಗೆ ಕರೆದು ಅವರಿಗೆ ಒಳ್ಳೆಯ ಸನ್ಮಾನ ಎಲ್ಲ ಮಾಡಿದರು. 3ನೇ ಜನ ನನಗೆ ಅಲ್ಲಿ ಹೋಗುವ ಅವಕಾಶ ಇರಲಿಲ್ಲ. ಬಟ್ 3ನೇ ಸ್ಥಾನ, ಒಂದೇ ಮಾರ್ಕಲ್ಲಿ ನಾನು ಅದನ್ನು ಕಳ್ಕೊಂಡೆ. ಅವರಿಗೆ ಇಬ್ಬರಿಗೆ ಪೇಪರಲ್ಲಿ ಫೋಟೋ ಎಲ್ಲ ಬಂದಿತ್ತು, ನನಗೆ ಮಾತ್ರ ಪೇಪರಲ್ಲಿ ಫೋಟೋ ಬರಲಿಲ್ಲ ಅಂತ ಭಾಳಷ್ಟು ದಿನ ನನಗೆ ಸ್ವಲ್ಪ ಬೇಜಾರು ಬಂದಿತ್ತು. ಸೊ ಅದನ್ನು ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕುಲಸಚಿವನಾದ ನಂತರ ಬಹಳಷ್ಟು ಫೋಟೋಗಳು ಪೇಪರಲ್ಲಿ ಬರ್ತಾ ಇದೆ. ನನ್ನ ಮಗಳು ಅದನ್ನೆಲ್ಲ ಕಟ್ ಮಾಡಿ ದೊಡ್ಡ ಪುಸ್ತಕ ಮಾಡಿ ನನಗೆ ಕೊಡ್ತಾ ಇದ್ದಾಳೆ. ನಾನು ಹೇಳಿದೆ, ಯಾಕಮ್ಮ ಇದನ್ನೆಲ್ಲ ಅಂತ ಹೇಳುವಾಗ, ನಿಂಗೆ ಸಣ್ಣದಿರುವಾಗ ಪೇಪರಲ್ಲಿ ಫೋಟೋ ನೋಡುವ ಹುಚ್ಚಿತ್ತಲ್ಲಪ್ಪ, ಇದನ್ನು ಇವಾಗ ನೋಡು ಅಂತ.
ನಿಜವಾಗಿ ಹೇಳಿದರೆ ಏನಂತ ಹೇಳಿದರೆ, ನಾವು ಏನೂ ಸಿಗಲಿಲ್ಲ ಅಂತ ಒಂದು ಭಾವನೆಯಿಂದ ನಾವು ಅದನ್ನು ಬೇಜಾರು ಪಟ್ಕೊಳ್ತೇವೆ ವಿನಃ ಅದು ಸಿಕ್ಕಿದ ನಂತರ ಅದರ ಬಗ್ಗೆ ನಾವು ಅದನ್ನು ಸಂತೋಷ ಪಡ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಒಂದು ಸಂತೋಷ ಪಡುವಂಥದ್ದು ನಾವು ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಜ ಜೀವನದಲ್ಲಿ ಯಾವುದೇ ಸ್ಟ್ರೆಸ್ ಇಲ್ಲ. ಸೊ ಅಂತ ನನ್ನ ಭಾವನೆ. ಡಾಕ್ಟರ್ ಜಿ ಕೆ ಪ್ರಭು ಅವರ ಮುಂದೆ ಆತ್ಮಚರಿತ್ರೆಯನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮೊದಲ ಪೇಜಲ್ಲಿ ಸರ್ ಯಾರ ಹೆಸರುಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿ? ಮೊದಲ ಪೇಜಲ್ಲಿ ನನ್ನ ತಂದೆ ತಾಯಿಯವರು. ಏಕಂತ ಹೇಳಿದರೆ ಅವರು ಅಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ ಮಗ ಒಂದು ಕಲಿಬೇಕು ಅಂತ ಒಂದು ಕನಸು ಕಾಣಿದ್ದವರು ಅವರು. ಎರಡನೇದು ನನ್ನ ಎಲ್ಲ ಗುರುಗಳು, ಅದು ಕೂಡ ಪ್ರಾಥಮಿಕವಾಗಿ. ಸೊ ಬಹಳಷ್ಟು ನಮ್ಮ ಪುಷ್ಪಾ ಟೀಚರ್, ಶಾರದಾ ಟೀಚರ್, ಕಮಲಾ ಟೀಚರ್, ರವೀಂದ್ರ ಭಟ್, ಮತ್ತು ಪಾಂಡುರಂಗ ರಾವ್, ಸೊ ಮನಮೋಹನ್ ರಾವ್, ಮನೋಹರ್ ರಾವ್, ಸೊ ಮತ್ತು ಪದ್ಮನಾಭ ಗೌಡರು, ಪಿ ವಿ ಭಂಡಾರಿಯವರು. ಸೊ ಅವರೆಲ್ಲ ಎಲ್ಲ ಗುರುಗಳ ಹೆಸರು ನಿಜವಾಗಿ ಅವರೊಂದು ಪ್ರತಿಯೊಂದು ಮಾಡಿದ್ದನ್ನು ನಾನು ನೆನೆಸ್ಕೊಳ್ತಾ ಇದ್ದೇನೆ. ಮತ್ತು ಎಷ್ಟು ಇದ್ದರೂ ಕೂಡ ನಮಗೆ ಪ್ರತಿಯೊಂದು ಮನುಷ್ಯನಿಗೆ ಒಂದು ಪುಷ್ ಫ್ಯಾಕ್ಟರ್ ಬೇಕಾಗ್ತದೆ. ಪುಷ್ ಬಟ್ ಅಂತ ಹೇಳಿ ಸ್ವಲ್ಪ ದುಡ್ಡು ಬೇಕಾಗ್ತದೆ. ಆ ಒಂದು ಒಳ್ಳೆಯ ಕೆಲಸವನ್ನು ನನ್ನ ಹೆಂಡತಿ ಮಾಲಿನಿ ಯಾವಾಗಲೂ ಮಾಡ್ತಾ ಇದ್ದಾಳೆ. ಸೊ ಅದರ ಬಗ್ಗೆ ಅವಳ ವಿಷಯ ಕೂಡ ಅಲ್ಲಿ ಖಂಡಿತವಾಗಿ ಬರ್ತಾ ಇದೆ. ಸ್ಟ್ರೆಸ್ ರಿಲೀಫಿಗೆ ನನ್ನ ಮಗಳಿದ್ದಾಳೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ಇಷ್ಟೊಂದು ಹ್ಯಾಂಡ್ ಹೋಲ್ಡ್ ಮಾಡಿ ಈ ಪೊಸಿಷನಿಗೆ ತರಲು ಡಾಕ್ಟರ್ ರಾಮದಾಸ್ ಪೈ ಅವರು, ಡಾಕ್ಟರ್ ಎಚ್ ಎಸ್ ಬಳ್ಳಾಳ್ರು, ಡಾಕ್ಟರ್ ವಿನೋದ್ ಭಟ್ರು ಅವರು ಬಹಳಷ್ಟು ಅವರದೇ ಒಂದು ಜನ ಅಂತ ಹೇಳಿ ನನ್ನನ್ನು ಹಿಡಿದು ಅವರನ್ನು ಒಳ್ಳೆಯ ಮಾರ್ಗದರ್ಶನವಾಗಿ ನನಗೆ ಮುನ್ನಡೆಸ್ತಾರೆ. ಇಂಥವರ ಎಲ್ಲ ಹೆಸರುಗಳು ಮತ್ತು ಭಾಳಷ್ಟು ನನ್ನ ಹಳೆಯ ಮಿತ್ರರು. ಯಾಕಂತ ಹೇಳಿದರೆ ಕಾರ್ಕಳದಲ್ಲಿ ಗೋಪಿ ಅಂತ ನನ್ನ ಬಹಳ ಒಂದು ಪ್ರೀತಿಸುವ ಕೆಲವರೊಂದು ನಮ್ಮ ವಿದ್ಯಾರ್ಥಿಗಳಿದೆ. ಯಾಕಂದರೆ ಪಿಯರ್ ಸ್ಟಡೀಸಲ್ಲಿ ನಾನು ಅವರನ್ನು ತುಂಬ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ಅವರಿಂದ ನಾನು ಕೂಡ ಕಲಿತಾ ಇದ್ದೆ. ಸೊ ಈ ಎಲ್ಲ ಹೆಸರುಗಳು ಖಂಡಿತ ಬರ್ತಾ ಇದೆ. ಅದು ಬರೀ ಮೊದಲನೇ ಪೇಜ್ ಆಗೋದಿಲ್ಲ, ಸುಮಾರು 4-5 ಪೇಜುಗಳು ಆಗ್ಬೋದು ಅಂತ ನಾನು ಅನಿಸ್ತಾ ಇದ್ದೇನೆ. ಹೌದು, ಬಹಳ ಪ್ರಮುಖವಾದ ಪ್ರಶ್ನೆ ಸರ್. ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾವ 3 ಕ್ವಾಲಿಟೀಸ್ಗಳು ನಮ್ಮ ಯೂತಿಗೆ ಮಾರ್ಗದರ್ಶಕವಾಗ್ಬೋದು? ನೀವು ಲೈಫಲ್ಲಿ ಅಪ್ಲೈ ಮಾಡಿಕೊಂಡಂತಹ 3 ಸಿದ್ಧಾಂತಗಳು. ಸೊ ಒಂದು ಕೇಳುವುದು, ಅಂದರೆ ಎರಡನೇದು ನೋಡುವುದು, ಮತ್ತು ಮೂರನೇದು ಕಲಿಯುವುದು. ಸೊ ಅಂದರೆ ಪ್ರತಿ ಒಂದು ವಿಷಯದಲ್ಲಿ ಕೂಡ ನಾವು ಒಂದನ್ನು ಕಣ್ಣಾರೆ ನೋಡೋದು ಮತ್ತು ಕೇಳಿದ್ರೆ ಅದರಲ್ಲಿ ಕೆಲವೊಂದು ಪಾಠಗಳು ನಮ್ಮಲ್ಲಿ ಇರ್ತವೆ. ಸೊ ನಾವು ಆ ಎಲ್ಲ ವಿಷಯಗಳನ್ನು ನೋಡಿ ಕಲಿತಾ ಮುಂದೆ ಹೋಗಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೋಡಿ, ಅಕಾಡೆಮಿಕ್ಸಲ್ಲಿ ಮೊದಲು ಪಾಠ ಬರ್ತದೆ, ಆಮೇಲೆ ಪರೀಕ್ಷೆ ಬರ್ತದೆ. ನಿಜ ಜೀವನದಲ್ಲಿ ಮೊದಲು ಪರೀಕ್ಷೆ ಬರ್ತದೆ, ಆ ಪರೀಕ್ಷೆಗಳಿಂದ ನಾವು ಪಾಠವನ್ನು ಕಲಿಬೇಕಾಗ್ತದೆ. ಸೊ ಅದರಿಂದ ಈ ವಿಷಯ ನಾನು ನಿಮ್ಮ ಹತ್ರ ಒಂದು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೆ. ಹೌದು ಸರ್, ಕೊನೆಯ ಪ್ರಶ್ನೆ, ಬಹಳ ಪ್ರಮುಖವಾದ ಪ್ರಶ್ನೆ. ಸ್ಕೈಸ್ ದ ಲಿಮಿಟ್ ಅಂತ ಕಾರ್ಯಕ್ರಮ ಇದು, ಯೂತಿಗೆ ಸಂದೇಶ ಕೊಡುವಂಥ ಕಾರ್ಯಕ್ರಮ. 2 ಸೆಂಟೆನ್ಸಲ್ಲಿ ಯೂತಿಗೆ ಒಂದು ಅದ್ಭುತ ಮೆಸೇಜ್ ನಿಮ್ಮಿಂದ ಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ ಸರ್. ಸೊ ವೀಕ್ಷಕರ ಯೂತ್ ಕಾರ್ಯಕ್ರಮಕ್ಕೆ ಓಕೆ. ಸೊ ನಾನೇ ಅದೇ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಅಕಾಡೆಮಿಕ್ಸಿಂದ ಕರಿಕ್ಯುಲಮ್ಸಿಂದ ನಾವೊಂದು ಒಳ್ಳೆಯ ಡಾಕ್ಟರ್ಸನ್ನು, ಒಳ್ಳೆಯ ಇಂಜಿನಿಯರ್ಸನ್ನು ಸೃಷ್ಟಿಸ್ಬೋದು. ಆದರೆ ನಿಜವಾಗಿ ನಮಗೆ ಬೇಕಾಗಿರುವುದು ಅದರ ಒಟ್ಟಿಗೆ ಒಂದು ಒಳ್ಳೆಯ ಒಂದು ಪ್ರಜೆ ಆಗುವಂತಹ ಅದಕ್ಕೆ ಬೇಕಾಗಿರುವಂತಹ ಕೆಲವು ಕ್ವಾಲಿಟೀಸನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಸೊ ಜನರ ಒಂದು ಸಂಪರ್ಕವನ್ನು ಇಟ್ಕೊಳ್ಬೇಕು, ಬೇರೆಯವರ ಕಷ್ಟವನ್ನು ಸ್ವಲ್ಪ ತಿಳ್ಕೊಳ್ಬೇಕು, ಸಾದಷ್ಟು ಅವರಿಗೊಂದು ಸಹಾಯ ಮಾಡುವುದಾದರೆ ನಿಜವಾಗಿ ಒಂದು ನಿಸ್ವಾರ್ಥವಾದ, ಅಂದರೆ ಅವರಿಂದ ಬೇರೆ ಏನು ಆಲೋಚನೆ ಮಾಡದೆ ಅವರಿಗೆ ಒಂದು ಸಹಾಯ ಹಸ್ತವನ್ನು ನೀಡೋದು ಬಹಳ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ಹೌದು ಸ್ನೇಹಿತರೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಡಾಕ್ಟರ್ ಜಿ ಕೆ ಪ್ರಭು ಅವರ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಪ್ರಾಯಶಃ ಅವರ ಬಯೋಡೇಟಾ ನಾನು ಹೇಳಲಿಲ್ಲ, ವಿಸ್ತಾರವಾಗಿರ್ತಕ್ಕಂಥ ಅವರ ಅಕಾಡೆಮಿಕ್ಸ್ ಬಗ್ಗೆ ಎಂಥದ್ದು ಹೇಳಲಿಲ್ಲ. ಅವರ ಬದುಕಿನ ಕಥೆಯಿಂದ ನೀವು ಪ್ರಭಾವಿತರಾಗಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಇಷ್ಟು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ, ಹೃದಯಕ್ಕೆ ನೇರವಾಗಿ ತಟ್ಟುವಂಥ ಮಾತನ್ನು ಆಡಿದ್ದಾರೆ. ಎಲ್ಲೂ ಕೂಡ ಶೋಕಿ ಮಾಡಲಿಲ್ಲ, ಎಲ್ಲೂ ಕೂಡ ಮುಖವಾಡ ಹಾಕ್ಕೊಳ್ಳಿಲ್ಲ. ಬಾಲ್ಯದ ಘಟನೆಗಳಿಂದ ತಾನು ಹೇಗೆ ಬೆಳೆದೆ ಅಂತ ಹೇಳೋದನ್ನು ಬಹಳ ಪ್ರೀತಿ ಹೇಳಿ ಸ್ನೇಹಿತರೆ. ಇದು ನಿಜವಾಗಿರ್ತಕ್ಕಂತಹ ಸ್ಕೈಸ್ ದ ಲಿಮಿಟ್, ಆಕಾಶವೇ ಮಿತಿ ಅಂತ ಭಾವಿಸ್ಕೊಳ್ತೇನೆ. ಈ ಸಂಚಿಕೆಯನ್ನು ಮುಗಿಸೋ ಜೊತೆಗೆ ನಾನು ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನಿಮ್ಮಿಂದ ಸಾಕಷ್ಟು ಜನ ಪ್ರೇರಣೆ ತಗೊಂಡಿದ್ದೆ, ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಿಮ್ಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಸ್ನೇಹಿತರೆ, ಪ್ರತಿ ವಾರ ಸಂಚಿಕೆ, ವಾರಕ್ಕೊಬ್ಬ ಸಾಧಕರನ್ನು ಪರಿಚಯಿಸುವಂಥ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತದೆ. ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ಥ್ಯಾಂಕ್ ವೆರಿ ಮಚ್.